हरे कृष्णा। हरे कृष्ण माता जी। हरे कृष्णा माता जी। हरे कृष्णा हरे कृष्णा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्विताश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। शील प्रभुपाद की जय। हरे कृष्ण। ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿದ್ದ ಭದ್ರ ಬಲರಾಮ ಪ್ರಭುಜಿ ಅವರ ದೀಕ್ಷಾ ತರಗತಿ ನಿನ್ನೆ ನಡೆಯಿತು. ಅದರ ಕನ್ನಡದಲ್ಲಿ ಅದರ ವಿವರಣೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದರಲ್ಲಿ ದೀಕ್ಷೆಗೆ ನೀವು ಅಪ್ಲಿಕೇಶನ್ ಹಾಕಿದ ಜನ ಎಷ್ಟು ಜನ ಇದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇನ್ನ ಹಾಕಿಲ್ಲ ಮಾತಾಜಿ, ಹಾಕ್ಬೇಕು. ಓಕೆ, ನೀವಿನ್ನೂ ಅಪ್ಲೈ ಮಾಡ್ಲಿಲ್ವಾ? ಇಲ್ಲ. ಅಂದ್ರೆ ದೀಕ್ಷೆ ಇದು ದೀಕ್ಷೆ ತಗೊಳ್ಳೋರ ಅವರಿಗಾಗಿ ಇದು ವಿವರಣೆಗಳು. ನಾನು ಅವರು ಹೇಳಿದ ಹಾಗೆ ಒಂದು ರೀತಿಯ ಅವರ ಒಂದು ಇದರಲ್ಲಿಯೇ ಮಾತಾಡ್ತೇನೆ. ಅಂದ್ರೆ ಅವರು ಹೇಳಿದ ಹಾಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಿಮ್ಮ ಜೊತೆ ಅನೇಕ ವಿಷಯಗಳನ್ನ ನನಗೆ ಮಾತನಾಡಬೇಕು. ನೀವು ಭಕ್ತರು, ನೀವು ತುಂಬಾ ಉತ್ಸಾಹದಿಂದ ಭಕ್ತಿಯಲ್ಲಿ ನೀವೆಲ್ಲ ತೊಡಗಿದ್ದೀರಿ. ಭಗವಂತ ಶ್ರೀ ಕೃಷ್ಣನಿಗೆ ಶರಣಾಗ್ಲಿಕ್ಕೆ ನೀವೆಲ್ಲ ಉತ್ಸಾಹದಿಂದ ಇದ್ದೀರಿ. ಮತ್ತೆ ಹರಿನಾಮವನ್ನೆಲ್ಲ ನೀವು ಜಪಿಸ್ತಾ ಇದ್ದೀರಿ.
ಹಾಗೆ ಅನೇಕ ಸೇವೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ತುಂಬಾ ತರಗತಿಗಳಿಗೆ ಕೂಡ ನೀವು ಬರ್ತಾ ಇದ್ದೀರಿ, ಗೀತಾಧ್ಯಯನವನ್ನ ಮಾಡ್ತಾ ಇದ್ದೀರಿ. ಇದೆಲ್ಲ ನೋಡಿ ಶ್ರೀಲ ಪ್ರಭುಪಾದರಿಗೆ ತುಂಬಾ ಸಂತೋಷ ಪಡ್ತಾರೆ. ಅವ್ರಿಗೆ ಸಂತೋಷ ಆಗ್ತದೆ ಅಂತ ನನಗೆ ಗ್ಯಾರಂಟಿ ಇದೆ. ಹಾಗಾಗಿ ನಿಮ್ಗೆಲ್ಲ ಧನ್ಯವಾದಗಳು. ನೀವೆಲ್ಲ ಕೇಳಿರ್ಬಹುದು, ಭಕ್ತಿಗೆ ಆ ಭಕ್ತಿ ಜೀವನಕ್ಕೆ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಶಿಸ್ತುಬದ್ಧವಾಗಿ ಇರಬೇಕು. ಈಗ ಶಿಸ್ತುಬದ್ಧವಾಗಿ ಇರುವುದು ಅಂದ್ರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಶಿಸ್ತುಬದ್ಧವಾಗಿ ನಾವು ಭಕ್ತಿ ಜೀವನಕ್ಕೆ ಬಂದ ಮೇಲೆ ನಾವು ನಮ್ಮ ಜೀವನ ಶಿಸ್ತುಬದ್ಧವಾಗಿರಬೇಕು. ಹಾಗಂದ್ರೆ ಏನು ಅರ್ಥ ಆಗತ್ತೆ ನಿಮಗೆ? ನಮ್ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಎಲ್ಲ ಇದ್ ಮಾಡ್ಬೇಕು, ಬೆಳಗ್ಗೆ ಹೇಳ್ಬೇಕು, ಇದೆಲ್ಲ ಮಾತಾಜಿ ಅವನ್ನೆಲ್ಲ ಮಾಡಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಅಂದರೆ ಶಿಸ್ತು ಅಂದರೆ ಕೆಲವು ನಿಯಮಗಳನ್ನ ನಾವು ಪಾಲಿಸಬೇಕಾಗತ್ತೆ. ಸೊ ಅದರಲ್ಲಿ ಅನೇಕ ನಿಯಮಗಳನ್ನು ಕೂಡ ಪಾಲಿಸಬೇಕಾಗತ್ತೆ. ಇದರಲ್ಲಿ ಮಾತಾಜಿ ಹೇಳಿದ ಹಾಗೆ ಅದೆಲ್ಲ ಉಂಟು. ಇಲ್ಲಿ ಪ್ರಭುಜಿ ಏನ್ ಹೇಳಿದ್ದಾರೆ ನೋಡೋಣ. ಭದ್ರ ಬಲಬ್ರಹ್ಮ ಪ್ರಭುಜಿ, ನಾವು ಯಾರನ್ನಾದರೂ ತನ್ನ ಅಥಾರಿಟಿ ಎನ್ನುವುದನ್ನ ಅಕ್ಸೆಪ್ಟ್ ಮಾಡಬೇಕು ಮತ್ತು ಅವರು ಹೇಳಿದ್ದನ್ನೆಲ್ಲ ನಾನು ಕೇಳಿಯೇ ಕೇಳ್ತೇನೆ ಎನ್ನುವಂತಹ ದೃಢವಾದ ಒಂದು ನಿರ್ಧಾರಕ್ಕೆ ನಾವು ಬರಬೇಕು. ಸೊ ಹಾಗಾಗಿ ಎಲ್ಲಿವರೆಗೆ ನಮಗೆ ಶರಣಾಗತಿಯ ಭಾವನೆ ಈ ಜೀವನದಲ್ಲಿ ಬರೋದಿಲ್ಲ, ಅಲ್ಲಿವರೆಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಕೊರತೆ ಇರುತ್ತದೆ. ಈಗ ನೀವೆಲ್ಲ ಭಗವದ್ಗೀತೆಯಲ್ಲಿ ಕೇಳಿದ್ದೀರಾ, ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಮಾಂ ಏಕಂ ಶರಣಂ ವ್ರಜ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿವರೆಗೆ ನಾವು ಶರಣಾಗತಿ ಅಥವಾ ಶರಣಾಗೋದಿಲ್ಲವೋ ಭಗವಂತನಿಗೆ, ಅಲ್ಲಿವರೆಗೆ ನಮ್ಮ ಜ್ಞಾನ ನಮ್ಮ ಈ ಲೆವೆಲಿಗಷ್ಟೇ ಇರುತ್ತೆ, ತಲೆವರೆಗಷ್ಟೇ ಇರುತ್ತೆ. ಭಗವಂತನಿಗೆ ನಮ್ಗೆ ಆನಂದ ಕೊಡಬೇಕು ಅಂತಂದ್ರೆ ಅದು ನಿಜವಾಗಿ ಶರಣಾಗತಿಯ ನಂತರ ಅಸಲಿಯಾಗುತ್ತದೆ. ಹಾಗಾಗಿ ನಾವು ಭಗವಂತನಿಗೆ ಶರಣಾಗಬೇಕು. ನಾವು ಅಂದ್ರೆ ಭಗವಂತನಿಗೆ ಆನಂದ ಕೊಡುವಂತಹ ಭಕ್ತಿ ಸೇವೆ ಕೆಲಸ ಮಾಡ್ಬೇಕಂದ್ರೆ ನಾವು ಭಗವಂತನಿಗೆ ಶರಣಾಗಬೇಕು. ಈಗ ಭಗವಂತನಿಗೆ ಶರಣಾಗುವುದು ಅಂದರೆ ಹೇಗೆ? ಭಗವಂತನಿಗೆ ಶರಣಾಗುವುದು ಅಂದ್ರೆ ಹೇಗೆ? ಯಾರಿಗಾದ್ರೂ ಗೊತ್ತುಂಟ ಭಗವಂತನಿಗೆ ಶರಣಾಗುವುದು ಅಂದ್ರೆ ಹೇಗೆ? ವಿಧಾನ ಏನು? ಹರೇ ಕೃಷ್ಣ. ಗುರುಗಳಿಗೆ ಶರಣಾಗುವುದು. ಮತ್ತೆ ಓಕೆ, ಇಲ್ಲಿ ಭದ್ರ ಬಲರಾಮ ಪ್ರಭುಜಿ ಹೇಳ್ತಾರೆ, ನಾವು ಕೆಲವು ಭಕ್ತರು ಹೇಳ್ತಾರೆ ಅಂದ್ರೆ ನಾವು ಭಗವಂತನ ಹತ್ರ ಹೋಗ್ತೇವೆ, ಭಗವಂತ ನೀನು ನಿನ್ನ ಪಾದದ ಕೆಳಗೆ ನನಗೆ ಜಾಗ ಕೊಡು. ಓಕೆ, ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಮಾತೆ. ಅದನ್ನ ನಾವು ಮಾಡಲೇಬೇಕು. ಭಗವಂತನ ಹತ್ರ ಹೋಗಿ ನಿನ್ನ ಪಾದದ ಕೆಳಗೆ ನನಗೆ ಆಶ್ರಯ ಕೊಡು ಕೇಳಲೇಬೇಕು. ಆದರೆ ಯಾವಾಗ ಭಗವಂತ ನಮ್ಮ ಪ್ರಾರ್ಥನೆ ಕೇಳ್ತಾನೆ? ಯಾವಾಗ ಭಗವಂತ ನಮ್ಮ ಪ್ರಾರ್ಥನೆ ಕೇಳ್ತಾನೆ ಅಂದ್ರೆ ಭಗವಂತ ಯಾವಾಗಲೂ ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಆದರೆ ಭಗವಂತ ನೋಡ್ತಾನೆ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ನಮ್ಮ ಹೃದಯದಿಂದ ಹೃದಯದಿಂದ ಬಂದಿದೆಯಾ ಹೇಗೆ. ಸೊ ಹಾಗಾಗಿ ನಮ್ಮ ಹೃದಯಾಂತರಾಳದಿಂದ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ, ಅದನ್ನು ನೋಡ್ತಾನೆ. ಹಾಗಾಗಿ ನಾವು ಹೇಗೆ ಶರಣಾಗತಿ ಆಗ್ಬೇಕು, ಇದಕ್ಕೆ ಒಂದು ರೀತಿಯ ಅನೇಕ ರೀತಿಯ ಕೆಲವು ಪ್ರಕ್ರಿಯೆಗಳನ್ನ ಮಾಡಬೇಕು. ಈಗ ಇದನ್ನು ತಿಳ್ಕೊಳ್ಳೋದು ಹೇಗೆ? ಈಗ ನನಗೆ ಹಸಿವಾಗಿದೆ ಅಂತ ತಿಳ್ಕೊಳ್ಳೋಣ.
ಅವಾಗ ಹಸಿವಾದಾಗ ನಾವು ಚಿಕ್ಕಂದಿರಿದ್ದಾಗ ತಿಳ್ಕೊಳ್ಳೋಣ, ತಾಯಿ ಹತ್ರ ಹೋಗ್ತೇವೆ. ತಾಯಿ ಏನ್ ಮಾಡ್ತಾಳೆ, ಅಮ್ಮ ಅವಳು ಹಸಿವೆಗಾಗಿ ನಮ್ಗೆ ಏನಾದ್ರೂ ಅಡಿಗೆ ಮಾಡಿ ತಿಂಡಿ ತಿನಿಸು ಮಾಡಿ ಕೊಡ್ತಾಳೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕೊಡ್ತಾಳೆ. ಹೌದು ಮಾತಾಜಿ. ಹ ಹಾಗಾಗಿ ಅಂದ್ರೆ ನಮಗೆ ಹಸಿವೆ ಆಗಿದೆ ಅಂದಾಗ ತಾಯಿ ಪ್ರಸಾದ ಕೊಡ್ತಾಳೆ. ಅವಳೇನು ಅಡಿಗೆ ಮಾಡಿ ಪ್ರಸಾದ ಮಾಡಿ ಕೊಡ್ತಾಳೆ. ಹಾಗೆ ಅದೇ ತರಹ ನಮಗೆ ಯಾವಾಗ ಅನಿಸುತ್ತೆ ನಾನು ಶರಣಾಗತಿ ಆಗ್ತಾ ಇದ್ದೇನೆ, ನನಗೆ ಗುರು ಬೇಕು, ಆವಾಗ ನಾವು ಭಗವಂತನಿಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು. ಏನಂತ ನಾವು ಪ್ರಾರ್ಥನೆ ಮಾಡಬೇಕು? ಭಗವಂತ, ನೀನು ನನಗೆ ಸದ್ಗುರು, ಒಳ್ಳೆಯ ಗುರುವನ್ನ ನೀನು ನನಗೆ ಕೊಡು. ಆಗ ನಾವು ಅಷ್ಟು ಅಂದ್ರೆ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ಸದ್ಗುರುವನ್ನ ಕಳಿಸ್ತಾನೆ. ಸೊ ಹಾಗಾಗಿ ಸದ್ಗುರುವನ್ನು ಕೊಡ್ತಕ್ಕಂಥವನು ಭಗವಂತ. ಈ ಸದ್ಗುರು ಹೇಳೋದು ಒಂದು ಟೈಟಲ್ ಅಲ್ಲ, ಸದ್ಗುರು ಹೇಳೋದು ಒಂದು ಹೆಸರಲ್ಲ. ಹಾಗಾದ್ರೆ ಸದ್ಗುರು ಅಂದ್ರೆ ಏನು? ಸದ್ಗುರು ಅಂದರೆ ಭಗವಂತನ ಪರಂಪರೆಯಲ್ಲಿ ಬಂದಿರತಕ್ಕಂಥವರು, ಅಂದರೆ ಬೊನಫೈಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ತಾರೆ. ಹಾಗಾಗಿ ಈ ಸದ್ಗುರು ಏನ್ ಮಾಡ್ತಾರೆ? ಭಗವಂತನ ಬಗ್ಗೆ ಅಥೆಂಟಿಕ್ ಆಗಿ ಮಾತನಾಡುತ್ತಾರೆ, ಅಂದ್ರೆ ನಿಖರವಾಗಿ ಮಾತನಾಡ್ತಾರೆ. ಸೊ ಅವರೇ ಸದ್ಗುರು. ಹಾಗಾಗಿ ಇಂತಹ ಸದ್ಗುರುಗಳು ಅವರು ಯಾರು? ಅವರು ಭಗವಂತನ ಅಂದ್ರೆ ಆಪ್ತ ಸೇವಕರಾಗಿರ್ತಾರೆ. ಸೊ ಅವರ ಮೂಲಕ ಭಗವಂತ ನಮಗೆ ಕಲಿಸ್ತಾನೆ. ಏನ್ ಕಲಿಸ್ತಾನೆ ಭಗವಂತ? ಗುರುವಿನ ಮೂಲಕ ಆ ಭಗವಂತನಿಗೆ ಹೇಗೆ ಶರಣಾಗೋದು, ಮತ್ತೆ ಭಗವಂತನಿಗೆ ಹೇಗೆ ಸೇವೆ ಮಾಡೋದು, ಭಗವಂತನಿಗೆ ಹೇಗೆ ಭಗವಂತನನ್ನು ಭಗವಂತನಿಗೆ ಸಂತೋಷ ಕೊಡ್ತಕ್ಕಂಥದ್ದು, ಇದನ್ನೆಲ್ಲ ಹೇಳ್ತಕ್ಕಂಥವ್ರು ನಮಗೆ ಗುರು. ಇದನ್ನೆಲ್ಲ ನಮಗೆ ತಿಳಿಸ್ತಕ್ಕಂಥವ್ರು ಗುರು. ಸೊ ಹಾಗಾಗಿ ಈಗ ಗುರುವು ನಮಗೆ ಯಾರು ಕೊಡ್ತಾರೆ? ಭಗವಂತ ಕಳಿಸ್ತಾನೆ ಗುರುವನ್ನ. ಸೊ ಗುರುವು ಏನ್ ಮಾಡ್ತಾನೆ? ನಮಗೆ ಭಗವಂತನ ಸೇವೆ ಹೇಗೆ ಮಾಡಬೇಕು, ಭಗವಂತನನ್ನ ಹೇಗೆ ಶರಣಾಗ್ಬೇಕು, ಭಗವಂತನಿಗೆ ಹೇಗೆ ನಾವು ಭಗವಂತನನ್ನ ಸಂತೋಷಪಡಿಸ್ಬೇಕು, ಇದನ್ನು ತಿಳಿಸ್ತಾರೆ. ಹಾಗಾಗಿ ಈಗ ಯಾವಾಗ ಗುರು ಬರ್ತಾನೆ ಮತ್ತು ಗುರು ಅಂದರೆ ನಮಗೆ ತುಂಬಾ ಅಂದ್ರೆ ಗುರುವನ್ನು ಪಡ್ಕೊಳ್ಬೇಕಂತ ತುಂಬಾ ನಮಗೆ ಅನಿಸಿದಾಗ, ಭಗವಂತನನ್ನು ಪ್ರಾರ್ಥಿಸಿದಾಗ ಗುರು ಬರ್ತಾನೆ. ಈಗ ಗುರುವಿಗೆ ಏನು ಬೇಕು? ಗುರುವಿಗೆ ಏನ್ ಬೇಕು? ಸೊ ಸದ್ಗುರು ಭಗವಂತ ಏನ್ ಬಯಸ್ತಾನೋ ಅದನ್ನೇ ಬಯಸ್ತಾನೆ. ಭಗವಂತ ಗುರುವಿಗೆ ಏನ್ ಬೇಕು? ಭಗವಂತನಿಗೆ ಏನ್ ಬೇಕು ಅದು ಗುರುವಿಗೆ ಬೇಕು. ಸೊ ಹಾಗಾಗಿ ಗುರುವು ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಭಗವಂತನ ಇಚ್ಛೆ ವಿರುದ್ಧ ಗುರುವು ಹೋಗೋದಿಲ್ಲ. ಯಾಕೆ? ಭಗವಂತ ಬಯಸಿದ್ದೇನೆ ಬಯಸ್ತಾನೆ. ಗುರು ಅಂದ್ಮೇಲೆ ಭಗವಂತನ ಇಚ್ಛೆ ವಿರುದ್ಧ ಗುರು ಹೋಗೋದಿಲ್ಲ. ಭಗವಂತನ ಆಜ್ಞೆಯ ವಿರುದ್ಧ ಕೂಡ ಗುರು ಹೋಗೋದಿಲ್ಲ. ಮತ್ತೆ ಭಗವಂತ ಕೊಟ್ಟ ವೇದಶಾಸ್ತ್ರಗಳ ವಿರುದ್ಧ ಕೂಡ ಗುರು ಏನನ್ನು ಹೇಳೋದಿಲ್ಲ. ಸೊ ಹಾಗಾಗಿ ಸದ್ಗುರು ಇಂಥವರು ಸದ್ಗುರು. ಸೊ ಹಾಗಾಗಿ ಭಗವಂತನ ಇಚ್ಛೆ ವಿರುದ್ಧ ಹೇಳೋದಿಲ್ಲ, ಭಗವಂತನ ಆಜ್ಞೆ ವಿರುದ್ಧ ಹೇಳೋದಿಲ್ಲ, ಭಗವಂತ ಕೊಟ್ಟ ವೇದಶಾಸ್ತ್ರಗಳ ವಿರುದ್ಧ ಹೇಳೋದಿಲ್ಲ, ಅಂಥವರು ಸದ್ಗುರು. ಸೊ ಹಾಗಾಗಿ ಇಲ್ಲಿ ಸದ್ಗುರುವಿಗೆ ನಿಯಮಗಳಿರುತ್ತೆ. ಸದ್ಗುರುವಿಗೆ ಹಾಗಾಗಿ ಗುರುವು ಮತ್ತೆ ಸದ್ಗುರು ಎರಡೂ ಒಂದೇ. ಸೊ ಹಾಗಾಗಿ ಇಲ್ಲಿ ಗುರುವು ಏನನ್ನ ಅಂದ್ರೆ ಭಗವಂತನ ಅವನು ಪ್ರತಿನಿಧಿ ಅಂತ ನಾವು ನೋಡಿದ್ದೇವೆ. ಈಗ ಅಂದ್ರೆ ಯಾರು ಭಗವಂತನನ್ನ ತಿಳಿದುಕೊಂಡಿದ್ದಾರೆ, ಯಾರು ಭಗವಂತನನ್ನ ಅರಿತಿದ್ದಾರೆ ಅವನೇ ಸದ್ಗುರು. ಮತ್ತೆ ಯಾರು ಭಗವಂತ ಹೇಳಿದ ಮಾತುಗಳನ್ನ ಅವರು ಮತ್ತೆ
ಅದನ್ನ ರಿಪೀಟ್ ಮಾಡ್ತಾರೆ, ಅವರು ಸದ್ಗುರು. ಯಾರು ಭಗವಂತನ ಸೇವಕ ಅವರು ಸದ್ಗುರು. ಸೊ ಹಾಗಾಗಿ ಇಲ್ಲಿ ಸದ್ಗುರುವಿಗೆ ಯಾವ ರೀತಿ ಅಂದ್ರೆ, ಸದ್ಗುರು ಅಂದ್ರೆ ಯಾರು ಯಾರು ಭಗವಂತನನ್ನು ಸಂತೋಷ ಪಡಿಸ್ತಾರೆ ಅವರು ಸದ್ಗುರು. ಸೊ ಹಾಗಾಗಿ ಸದ್ಗುರು ಅಂದ್ರೆ ಇಂತಹ ಗುರು ಸದ್ಗುರು. ಇಂತಹ ಗುರು ಭಗವಂತನನ್ನ ಪ್ರತಿನಿಧಿಸುತ್ತಾರೆ. ಹಾಗಾಗಿ ಭಗವಂತ ಬೇರೆ ಅಲ್ಲ, ಸದ್ಗುರು ಬೇರೆ ಅಲ್ಲ. ಅವರು ಸದ್ಗುರು ಪರಂಪರೆಯಿಂದ ಬಂದ ಗುರು. ಅದು ಅವರು ಭಗವಂತನ ಮಾತುಗಳನ್ನ ನಮಗೆ ತಿಳಿಸ್ಕೊಡ್ತಾರೆ. ಈಗ ಭಗವಂತನ ಮಾತುಗಳನ್ನ ನಮಗೆ ತಿಳಿಸ್ಕೊಡ್ತಾರೆ ಅಂತದ್ರಲ್ಲಿ ಎಲ್ಲಕ್ಕಿಂತ ಮೊದಲ ಮಾತನ್ನ ನಮಗೇನ್ ತಿಳಿಸ್ಕೊಡ್ತಾರೆ? ಸದ್ಗುರು ಶರಣಾಗತಿ ವಿಚಾರವನ್ನ ಅವರು ತಿಳಿಸ್ತಾರೆ. ಶರಣಾಗತಿ. ಈಗ ಈ ಶರಣಾಗತಿ ಅಂದ್ರೆ ಏನು? ಪ್ರಣಾಮ ಮಾಡೋದು ಶರಣಾಗತಿಯೇ? ಕೈ ಜೋಡಿಸುವುದು ಶರಣಾಗತಿಯೇ? ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶರಣಾಗತಿಯ ಮುಖ್ಯ ಅರ್ಥ ಅಂದ್ರೆ, ನಾವು ಯಾರ ಶರಣಾಗತಿ ನಾವು ತೆಗೆದುಕೊಳ್ತೇವೆ ಅವರ ಆಜ್ಞೆಗಳನ್ನು ನಾವು ಪಾಲಿಸಬೇಕು, ಅನುಸರಿಸಬೇಕು. ಅಂದ್ರೆ ಶರಣಾಗತಿ ಬರೀ ಬಾಯಿಯಿಂದ ಹೇಳುವುದರಿಂದ ಅದು ಆಗೋದಿಲ್ಲ. ಶರಣಾಗತಿ ಅಂತ ಹೇಳೋದು ಬಾಯಿ ಮಾತಿನಿಂದ ಹೇಳೋದ್ರಿಂದ ಶುರುವಾಗತ್ತೆ. ಆದರೆ ಶರಣಾಗತಿ ಅಂದರೆ ಪ್ರಾಕ್ಟಿಕಲ್ ಆಗಿ ನಾವು ಯಾರಿಗೆ ಶರಣಾಗ್ತೇವೆ ಅವರ ಆಜ್ಞೆಗಳನ್ನ ನಾವು ಪಾಲಿಸಬೇಕು. ಈ ಶರಣಾಗತಿ ಹೇಳೋದು ಮನಸ್ಸಿನ ಭಾವನೆಗಳಿಂದ ಪ್ರಕಟ ಆಗುತ್ತೆ. ಮತ್ತೆ ಅದು ಶರಣಾಗತಿ ಯಾವಾಗ ಅಂತ ಹೇಳಲಿಕ್ಕೆ ಸಾಧ್ಯ ಅಂದ್ರೆ, ನಾವು ಯಾವಾಗ ಅವರ ಆಜ್ಞೆಗಳನ್ನು ನಾವು ಪಾಲಿಸ್ತೇವೆ ಆಗ ನಾವು ಶರಣಾಗತರಾಗ್ತೇವೆ. ಆದರೆ ಅವರ ಆಜ್ಞೆಗಳ ವಿರುದ್ಧ ಕೆಲಸ ಮಾಡದಿದ್ದಾಗ ನಾವು ಶರಣಾಗತರಾದಂಗೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಭಗವಂತನಿಗೆ ತಿಳಿಸೋದು ಹೇಗೆ? ಈಗ ನಾವು ಭಗವಂತನಿಗೆ ಶರಣಾಗಿದ್ದೇವೆ ಅಂದ್ರೆ ಭಗವಂತನ ಆಜ್ಞೆಗಳನ್ನು ಪಾಲಿಸಬೇಕು, ಭಗವಂತನ ಆಜ್ಞೆಗಳ ವಿರುದ್ಧ ನಾವು ಮಾಡಬಾರ್ದು. ಇದನ್ನೆಲ್ಲ ನಾವು ಭಗವಂತನಿಗೆ ಹೇಗೆ ತೋರಿಸೋದು? ಭಗವಂತನ ಪ್ರತಿನಿಧಿಯ ಮೂಲಕ ನಾವು ಭಗವಂತನಿಗೆ ಶರಣಾಗತರಾಗಿದ್ದೇವೆ ಅಂತ ನಾವು ತಿಳಿಸಬಹುದು. ಹಾಗಾಗಿ ಭಗವಂತ, ನೀವು ಕರುಣೆಯಿಂದ ನಮ್ಮ ಬಳಿ ನೀವೊಂದು ಪ್ರತಿನಿಧಿ, ನಿಮ್ಮ ಪ್ರತಿನಿಧಿಯನ್ನ ನೀವು ಕಳಿಸಿದ್ದೀರಿ. ನಾವು ಪ್ರಾರ್ಥನೆ ಮಾಡ್ಬೇಕಂತೆ, ನೀವು ಕರುಣೆಯಿಂದ ನಿಮ್ಮ ಪ್ರತಿನಿಧಿ ಆ ಗುರು ಅವರನ್ನ ನೀವು ಕಳಿಸಿದ್ದೀರಿ. ನಾನು ಅವರ ಸೇವೆ ಮಾಡ್ತೇನೆ, ಅವರು ಹೇಳಿದ ಮಾತುಗಳನ್ನ ನಾನು ಕೇಳ್ತೇನೆ, ಅವರ ಆಜ್ಞೆಗಳನ್ನು ಪಾಲಿಸುವ ಮೂಲಕ ನಾನು ನಿಮ್ಮ ಆಜ್ಞೆಗಳನ್ನು ಪಾಲಿಸ್ತೇನೆ. ಇದು ಶರಣಾಗತಿ. ಹಾಗಾಗಿ ಇಲ್ಲಿ ಭಗವಂತನ ಆಜ್ಞೆಯನ್ನು ನಮಗೆ ಯಾರು ತಿಳಿಸ್ತಾರೋ ಅವರೇ ಗುರು. ಭಗವಂತನ ಬಗ್ಗೆ ಜ್ಞಾನವನ್ನು ಯಾರು ತಿಳಿಸ್ತಾರೋ ಅವರೇ ಗುರು. ಭಗವಂತನ ಮಾತು ಯಾರು ನಮಗೆ ತಿಳಿಸ್ತಾರೋ ಅವರೇ ಗುರು. ಸೊ ಇಂತಹ ಗುರುಗಳಿಗೆ ನಾವು ಶರಣಾದರೆ ಅದು ಭಗವಂತನಿಗೆ ಶರಣಾದಂತೆ. ಈಗ ಶರಣಾಗೋದು ಹೇಗೆ ಅಂತ ನಾವು ತಿಳ್ಕೊಂಡ್ವಿ. ಈಗ ದೀಕ್ಷಾ. ಈಗ ನೀವು ದೀಕ್ಷಾ ತೆಗೆದುಕೊಳ್ಳಿಕ್ಕೆ ಬಹಳ ಉತ್ಸುಕರಾಗಿದ್ದೀರಿ. ಇದು ಬಹಳ ಹೆಮ್ಮೆಯ ವಿಚಾರ. ದೀಕ್ಷಾ ತೆಗೆದುಕೊಳ್ಳುವ ವಿಚಾರ ಹೆಮ್ಮೆಯ ವಿಚಾರ. ಏಕೆಂದರೆ ದೀಕ್ಷೆಯ ಅರ್ಥ ಅಂದರೆ ಗುರುವಿನ ಪಾದಗಳಲ್ಲಿ ಪೂರ್ತಿಯಾಗಿ ಜೀವನವನ್ನ ಮುಡಿಪಾಗಿಡುವುದು ಅಷ್ಟೇ. ಸೊ ಅಂದರೆ ಅದರ ಅರ್ಥ ಗುರುವಿನ ಇಚ್ಛೆ ನಮ್ಮ ಇಚ್ಛೆ ಆಗಿರಬೇಕು. ಗುರುವಿಗೆ ಏನು ಇಚ್ಛೆ ಇದೆ ಅದು ನಮ್ಮ ಇಚ್ಛೆ ಆಗಬೇಕು. ಸದ್ಗುರುವಿನ ಇಚ್ಛೆ, ಆ ಸದ್ಗುರುವಿನ ಇಚ್ಛೆ ಅವರ ಗುರುವಿನ ಇಚ್ಛೆ ಆಗಿರುತ್ತೆ. ಈಗ ನಮ್ಮ ಇಚ್ಛೆ ನಮ್ಮ ಗುರುವಿನ ಇಚ್ಛೆ ಆಗಿರುತ್ತೆ. ಆ ಗುರು ನಮ್ಮ ಗುರುವಿನ ಇಚ್ಛೆ ಅವರ ಸದ್ಗುರುವಿನ ಇಚ್ಛೆ ಆಗಿರುತ್ತೆ. ಅವರ ಗುರುವಿನ ಇಚ್ಛೆ ಅವರ ಗುರುವಿನ ಇಚ್ಛೆ ಆಗಿರುತ್ತೆ. ಈ ರೀತಿ ಅದು ಪರಂಪರೆ. ಸೊ ಇದು ಗುರು ಪರಂಪರೆ. ಸೊ ಹಾಗಾಗಿ
ಈ ರೀತಿ ಭಗವಂತ ತಮ್ಮ ಇಚ್ಛೆಗಳನ್ನ ಪರಂಪರೆಯ ಮೂಲಕ ನಮಗೆ ಕಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಇಷ್ಟು ದೊಡ್ಡ ಒಂದು ಲಿಂಕ್ ಮಾಡಿದ್ದಾರೆ, ಪರಂಪರೆಯ ಲಿಂಕ್ ಮಾಡಿದ್ದಾರೆ. ಇಂತಹ ಗುರು, ಪರಂಪರೆಯಲ್ಲಿ ಇರ್ತಕ್ಕಂಥ ಗುರುವಿಗೆ ಶರಣಾಗ್ತಕ್ಕಂಥದ್ದು ಇದು ಬಹು ಅದೃಷ್ಟದ ಸಂಗತಿ. ನೀವು ಕೇಳಿರಬಹುದು, ಬ್ರಹ್ಮಾಂಡ ಭ್ರಮಿತೆ ಕೋನು ಭಾಗ್ಯವಾನ ಜೀವ, ಗುರು ಕೃಷ್ಣ ಕೃಪಾ ಪಾಹೆ ಭಕ್ತಿಲತಾ ಬೀಜ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಬ್ರಹ್ಮಾಂಡವನ್ನೆಲ್ಲ ನಾವು ತಿರುಗಾಡ್ತಾ ಇರ್ತೇವೆ, ತಿರುಗಿದ್ದೇವೆ. ಇದು ಎಷ್ಟು ಜನ್ಮಗಳನ್ನ ಕಳೆದಾಗ ನಾವು ಬ್ರಹ್ಮಾಂಡ ತಿರುಗಿದ್ದೇವೆ. ಇದರ ನೆನಪು ಕೂಡ ನಮ್ಗೆ ಇರೋದಿಲ್ಲ. ನಾವು ಎಷ್ಟು ಜಾಗಕ್ಕೆ ಹೋಗಿದ್ದೇವೆ ಅದು ನಮ್ಗೆ ಗೊತ್ತಿಲ್ಲ. ಸೊ ಈಗಿನ ಕಾಲದಲ್ಲಿ ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ನೋಡಿ ಇರ್ತದೆ. ಅವರು ಏನ್ ಹೇಳ್ತಾರೆ, ಅನೇಕ ಸ್ಥಳಗಳಿಗೆ ನಾವು ಟೂರ್ ಮಾಡ್ತೇವೆ, ಮತ್ತೆ ಇಲ್ಲಿ ಅಲ್ಲಿ ತಿರುಗಿಸ್ತೇವೆ. ನಿಮಗೆ ಇದನ್ನು ನೋಡಿ ನೀವು ಆನಂದವನ್ನ ಭೋಗಿಸಿ ಅಂತ ಹೇಳ್ತಾರೆ. ಮತ್ತು ಬಹಳ ಅಂದ್ರೆ ಪ್ರಲೋಭನೆ ಮಾಡ್ತಾರೆ, ನಮಗೆ ಪ್ರಲೋಭನೆ ಮಾಡ್ತಾರೆ. ಬಹಳ ಕಡಿಮೆ ದರದಲ್ಲಿ ಮಾಡ್ತೇವೆ, ಬಹಳ ಅನುಕೂಲ ನಿಮಗೆ ಮಾಡಿಕೊಡ್ತೇವೆ, ಬನ್ನಿ ನೀವುಗೆ ತೋರಿಸ್ತೇವೆ ಅಂತ ಹೇಳ್ತಾರೆ. ಇದು ಈಗ ಏನಾಗತ್ತೆ ಅಂತಂದ್ರೆ ಇದನ್ನ ನೋಡಿ ನಮಗೇನಾಗತ್ತೆ, ನಮಗೂ ಹೋಗ್ಬೇಕು ಅಂತ ಕಾಣುತ್ತೆ, ಹೋಗಿ ನೋಡ್ಬಿಡ್ಬೇಕು ಅಂತ ಕಾಣುತ್ತೆ. ಆಯ್ತು, ಇದನ್ನು ಒಂದು ನೋಡಿದೆ, ಈಗ ಸ್ವಲ್ಪ ಸಮಯದ ಮೇಲೆ ಮತ್ತೊಂದನ್ನು ನೋಡಬೇಕು ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ನಾವು ಒಂದು ಕಡೆ ನಾವು ಹೋಗಿ ತಿರುಗಾಡ್ಲಿಕ್ಕೆ ಟೂರಿಸಂ ಅಲ್ಲಿ ಹೋದಾಗ ಮತ್ತೆ ಬರ್ತೇವೆ. ಬಂದ ಮೇಲೆ ನಾವೇನ್ ಮಾಡ್ತೇವೆ, ಎಲ್ಲರ ಜೊತೆ ನಾವು ನಮ್ಮ ಪಿಕ್ಚರ್ಸ್ ಅಲ್ಲಿ ಎಲ್ಲ ನಾವು ಏನು ಹೋಗಿದ್ದೇವೆ, ಎಲ್ಲಿ ತಿರುಗಾಡಿದ್ದೇವೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಶೇರ್ ಮಾಡ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾರೆ, ಅಂದ್ರೆ ಎಲ್ಲ ಬನ್ನಿ, ಕೆಲವರು ಭಕ್ತ ಜನರು ಕೂಡ ಹೇಳ್ತಾರೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಪ್ರಭುಜಿ ಏನ್ ಹೇಳ್ತಾರೆ, ನಾನು ಬಹಳ ಕಡೆ ತಿರುಗಾಡಿದ್ದೇನೆ, ಇಡೀ ಬ್ರಹ್ಮಾಂಡವನ್ನೇ ನಾನು ತಿರುಗಾಡಿದ್ದೇನೆ. ಏನೋ ಎಷ್ಟು ತಿರುಗಾಡಿದ್ದೇನೆ ಅಂದ್ರೆ ತುಂಬಾ ತಿರುಗಾಡಿದ್ದೇನೆ. ಈಗ ನಾವು ಎಲ್ಲ ಕಡೆಗೆ ತಿರುಗಿ ಅಥವಾ ಇಡೀ ಪೃಥ್ವಿಯನ್ನೇ ತಿರುಗಿದರೂ ಕೂಡ, ಪ್ರಪಂಚವನ್ನೇ ತಿರುಗಿದರೂ ಕೂಡ ನಮ್ಮ ಇಚ್ಛೆ ಏನಾದ್ರೂ ಕಡಿಮೆ ಆಗುತ್ತಾ? ಇಲ್ಲ, ಕಡಿಮೆ ಆಗುವುದೇ ಇಲ್ಲ. ಯಾಕೆಂದ್ರೆ ಈಗ ಸೂರ್ಯ ಗ್ರಹಕ್ಕೆ ಹೋಗ್ತಾರೆ, ಅದು ಹೋಗೋಣ ಅಂತ ಕಾಣಿಸುತ್ತೆ. ಚಂದ್ರ ಗ್ರಹಕ್ಕೆ ಹೋಗೋಣ ಅವರಿಗೆ. ಈಗ ಇಲ್ಲಿ ನೋಡಿ, ಸೂರ್ಯ ಮತ್ತು ಚಂದ್ರರ ಕಲ್ಪನೆ ಈ ಶಾಸ್ತ್ರಕ್ಕೆ ಅನುಸಾರವಾಗಿ ಅದು ಇಲ್ಲ. ಹಾಗಾಗಿ ಆದರೂ ಕೂಡ ಜನ ಏನ್ ಮಾಡ್ತಾರೆ, ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ. ಸೊ ಹಾಗಾಗಿ ಜನರಿಗೆ ಏನ್ ಅನ್ಸುತ್ತೆ, ಹೋಗ್ಲೇಬೇಕಂತ ಮನಸ್ಸಾಗ್ಬಿಡತ್ತೆ. ಈಗ ಹೋಗ್ಲಿಕ್ಕೆ ಇಚ್ಛೆ ಇರದೇ ಇರತಕ್ಕಂತಹ ಭೌತಿಕದಲ್ಲಿ ಇರ್ತಕ್ಕಂಥ ಜನರು ಈ ಜಗತ್ತಿನಲ್ಲಿ ಇದ್ದಾರಾ? ಹೋಗ್ಲೇಬಾರ್ದು ಅಂತ, ನಾವು ಎಲ್ಲೂ ಹೋಗ್ಲೇಬಾರ್ದು ಅಂತ ಇದ್ದಾರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ನಮಗೇನ್ ಅನ್ಸುತ್ತೆ, ಹೋಗ್ಬಿಡ್ಬೇಕಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ರೀತಿ ಮಾತು ಹೇಗಿದೆ ಕೇಳಿದ್ರೆ, ನಾವು ಈಗ ಅನೇಕ ಜನ್ಮಗಳನ್ನ ನಾವು ಕಳೆದಿದ್ದೇವೆ. ನೂರಾರು ಸಾವಿರಾರು ವರ್ಷ, ಎಷ್ಟೋ ವರ್ಷಗಟ್ಟಲೆ ಕಾಲ ನಾವು ಜೀವನವನ್ನ ಕಳೆದಿದ್ದೇವೆ. ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಿರುಗಿ ನೋಡಿದ್ದೇವೆ. ಬಹಳ ನಾವು ಇಂದ್ರಿಯ ಭೋಗವನ್ನ ನಾವು ಮಾಡಿ ಮುಗಿಸಿದ್ದೇವೆ. ಇನ್ನು ನಾವು ತಿರುಗಾಡುವ ಇಚ್ಛೆ ಇಡಬಾರದು. ಕೇವಲ ಭಗವಂತನ ಲೋಕಕ್ಕೆ ಹೋಗಬೇಕು, ಆ ಇಚ್ಛೆ ಇಡಬೇಕು ಅಷ್ಟೇ. ಯಾಕೆ, ನಾವು ಎಲ್ಲಿ ಹೋಗಿ ಬರಲಿ, ಎಲ್ಲಿ ಹೋದರೂ ಕೂಡ ಮತ್ತೆ ತಿರುಗಿ ಬರಲೇಬೇಕು. ಸೊ ಎಲ್ಲಿವರೆಗೆ ನಮ್ಮ ಹತ್ರ ಹಣ ಇರುತ್ತೆ ಅಲ್ಲಿವರೆಗೆ ನಾವು ತಿರುಗಾಡುತ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆಯ್ತಾ, ನಮ್ಮ ಹತ್ರ ಬಜೆಟ್ ಮುಗೀತು ನಮ್ದು ಅಂದ್ಮೇಲೆ ಯಾತ್ರೆಯಿಂದ ನಾವು ಏನ್ ಮಾಡ್ತೇವೆ,
ವಾಪಸ್ ಬರ್ತೀವಿ. ಬರ್ತೇವೆ ಮಾತಾಜಿ. ಬರ್ತೇವೆ. ಅದೇ ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳ್ತಾರೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಸೊ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಎಲ್ಲಿ ಹೋದ್ರೂ ಕೂಡ ಬೇರೆ ಬೇರೆ ಗ್ರಹಗಳಿಗೆ ನಾವು ಹೋಗ್ಬೋದು, ಸ್ವರ್ಗಲೋಕಗಳಿಗೆ ಹೋಗ್ತೇವೆ ಅಂತ ತಿಳ್ಕೋಣ. ಎಲ್ಲಿವರೆಗೆ ಪುಣ್ಯ ಇದೆಯೋ ಅಲ್ಲಿವರೆಗೆ ನಾವು ಇರ್ತೇವೆ. ಅದು ಮುಗಿದ ಮೇಲೆ ಮತ್ತೆ ತಿರುಗಿ ಬರ್ತೇವೆ. ಕೆಲವೊಮ್ಮೆ ನಾವು ಕೆಳಗಿನ ಲೋಕಗಳಿಗೆ ಹೋಗುತ್ತೇವೆ ಅಲ್ವಾ? ಪಾಪ ಮಾಡಿದಾಗ ಕೆಳಗಿನ ಲೋಕಗಳಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ನಮಗೆ ಬರೇ ತಿರುಗಾಡುವ ಇಚ್ಛೆ ಇರಬಾರದು. ನಾವು ಭಕ್ತಿಗೆ ಬಂದ ಮೇಲೆ ಕೂಡ ನಾವು ಪ್ರಚಾರ ಕಾರ್ಯಕ್ಕಾಗಿ ನಾವೆಲ್ಲಾದ್ರೂ ಮಾಡಬೇಕು ಅಂತಿದ್ರೆ ನಮಗೆ ಕೂಡ ಹೊರಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಆದರೆ ಪ್ರಚಾರದ ಹೆಸರಿನಲ್ಲಿ ನಾವು ಬೇರೆ ಕಡೆ ತಿರುಗಾಡುವ ಅದನ್ನು ನಾವು ಇಚ್ಛೆ ಇಟ್ಕೋಬಾರ್ದು. ಅಂದ್ರೆ ಪ್ರಚಾರದ ಹೆಸರಿನಲ್ಲಿ ಕೂಡ ನಾವು ತಿರುಗಾಡುವ ಇಚ್ಛೆ ಇಟ್ಕೊಂಡ್ರೆ ಅದು ಕೂಡ ನಮಗೆ ನಾವೇ ಮೋಸ ಮಾಡಿಕೊಂಡಂತೆ. ಸೊ ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಇಂಥ ಇಚ್ಛೆಗಳು ಬಂದೇ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸುಲಭವಾಗಿ ಬಂದೇ ಬರುತ್ತೆ. ಯಾಕೆಂದ್ರೆ ಪ್ರಲೋಭನೆಗೆ ನಾವು ಒಳಗಾಗುತ್ತೆ. ಅಂದ್ರೆ ಭಕ್ತರಿಗೂ ಕೂಡ ಈ ರೀತಿಯಾದ ಇಚ್ಛೆಗಳು ಬಂದ್ಬಿಡುತ್ತೆ. ಸೊ ಅವರಿಗೆ ಕೂಡ ಭಕ್ತಿಯ ರಸ ಇನ್ನೂ ಸಿಗಲಿಲ್ಲ. ಭಕ್ತಿಯಲ್ಲಿ ಏನು ಭಕ್ತಿಯ ರಸ ಅದು ಸಿಗ್ಬೇಕು, ಅದಿನ್ನೂ ಸಿಕ್ಕಲಿಲ್ಲ ಭಕ್ತರಿಗೂ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಭಕ್ತಿ ಮಾಡ್ಲಿ ಅಥವಾ ಪ್ರಚಾರನೇ ಮಾಡ್ಲಿ, ಆದರೆ ಒಳಗಿನಿಂದ ನಾವು ನಿಜವಾಗಿ ನಮ್ಮ ಇಚ್ಛೆಗಳನ್ನ ನಾವು ಪೂರ್ಣ ಮಾಡ್ತಾ ಇದ್ದೇವೋ ಅಂತ ಈ ರೀತಿಯಾಗಿ ಮಾಡ್ತಾ ನಾವು ಎಷ್ಟು ಪ್ರಚಾರ ಮಾಡ್ತಾ ಇದ್ದಾಗ ನಮಗೆ ಏನಾಗುತ್ತೆ, ನಮ್ಮ ಇಚ್ಛೆಗಳು ಭೌತಿಕ ಇಚ್ಛೆ ಆಗೋದಿಲ್ಲ. ಅವಾಗ ನಮ್ಮ ಇಚ್ಛೆ ಶುದ್ಧವಾಗತ್ತೆ. ಈ ಪ್ರಚಾರ ಮಾಡ್ತಾ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಮತ್ತೆ ಮುಂದುವರಿತಾ ಹೋದಾಗ ಆ ಇಚ್ಛೆಗಳೆಲ್ಲ ನಮ್ಮ ಇಚ್ಛೆಗಳು ಶುದ್ಧವಾಗುತ್ತೆ. ಈ ರೀತಿ ಇಚ್ಛೆಗಳು ಇದ್ದಾಗ ಇದು ತಪ್ಪಿಲ್ಲ. ಆದರೆ ಅದನ್ನ ನಾವು ತಿಳಿದುಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ನಮ್ಮ ಗುರಿ ಕೃಷ್ಣನ ಹತ್ರ ಹೋಗ್ಬೇಕು. ನಮ್ಮ ಗುರಿ ಏನು? ಕೃಷ್ಣನ ಹತ್ರ ಹೋಗ್ಬೇಕು. ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾದದ್ದು. ಹಾಗಾಗಿ ಇದೆಲ್ಲ ನಮಗೆ ಶರಣಾಗತಿ ಆಗ್ಬೇಕಾದ್ರೆ ಇರ್ತಕ್ಕಂತಹ ಇದೆಲ್ಲ ವಿಚಾರಗಳು. ಹಾಗಾಗಿ ನಾವು ಈಗ ಇನ್ನು ದೀಕ್ಷಾ ತೆಗೆದುಕೊಳ್ತೇವೆ. ಆದರೆ ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ, ಈಗ ದೀಕ್ಷಾ ತಗೊಳ್ಳೋದು ಬೇಡ, ಆಮೇಲೆ ಈಗ ಏನೋ ನಮ್ಮ ಹತ್ರ ಏನೋ ಇದಿದೆ, ಸ್ವಲ್ಪ ಪೂರೈಸ್ಬೇಕು, ನಮ್ಮ ಹತ್ರ ಇನ್ನು ನಾವು ಫಿಟ್ ಆಗಿಲ್ಲ ಅಂತ ತಿಳ್ಕೊತೇವೆ. ಅಂದ್ರೆ ನಾವಿನ್ನೂ ರೆಡಿ ಆಗ್ಲಿಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಹಾಗೆ ನಾವ್ ಏನ್ ಮಾಡ್ಬಿಡ್ತೇವೆ, ಹೀಗೆ ಇನ್ನು ಸ್ವಲ್ಪ ದಿವಸ ಬಿಟ್ಟು ನಾನು ದೀಕ್ಷಾ ತಗೋತೇನೆ, ಮುಂದಿನ ಸಾರಿ ನಾ ದೀಕ್ಷಾ ತಗೊಳ್ತೇನೆ, ಹೀಗೆ ವಿಚಾರ ಮಾಡ್ತಾ ಅನೇಕ ವರ್ಷಗಳೇ ಕಳೆದು ಹೋಗ್ತದೆ ಅಂತೆ ನಮಗೆ. ಅದಕ್ಕೆ ಇಂತಹ ತಪ್ಪು ಮಾಡಬಾರ್ದು ಅಂತ ಪ್ರಭು ಹೇಳ್ತಾರೆ. ಅದಕ್ಕೆ ಏನು ಅಂದ್ರೆ ನಮಗೆ ಆಪರ್ಚುನಿಟಿ ಸಿಕ್ಕಾಗ ನಾವು ತಕೊಂಡ್ಬಿಡ್ಬೇಕು. ಯಾಕೆಂತಂದ್ರೆ ಈ ರೀತಿ ನಾವು ಇನ್ನೂ ನಾನು ರೆಡಿ ಇಲ್ಲ, ನಾನು ಇಲ್ಲೇನೋ ನನಗೇನೋ ಪ್ರಾಬ್ಲಮ್ ಇದೆ, ನಾವು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಮುಂದೆ ತಕೊಳ್ತೇನೆ ಅಂತ ನಾವು ಹೋದ್ರೆ ನಮ್ಮನ್ನ ಮಾಯೆ ಬಿಡಲ್ಲ. ಒಂದಲ್ಲ ಒಂದು ನಮಗೆ ಪ್ರಲೋಭನೆಯಲ್ಲಿ ಕೊಟ್ಬಿಡ್ತಾಳೆ ಮಾಯೆ. ಸೊ ಇದು ಉಳ್ದಿದೆ, ಅದು ಉಳ್ದಿದೆ, ದೀಕ್ಷೆ ಆಮೇಲೆ ತಗೊಳ್ತೇನೆ, ಈ ತರ ಎಲ್ಲ ಮಾಡಬಾರ್ದು. ಈ ತರ ಮಾತು ಯಾರು ಹೇಳ್ತಾರೆ? ಮಾಯೆ ಹೇಳ್ತಾಳೆ, ದೀಕ್ಷೆ ತಗೋಬೇಡ, ಇನ್ನು ಮುಂದೆ ಇದು ಅದೆಲ್ಲ ಮಾಯೆಯ ಆಟ. ಸೊ ಹಾಗಾಗಿ ಭಕ್ತರು ಏನು ಹೇಳ್ತಾರೆ? ದೀಕ್ಷೆ ತಗೋಬೇಕು, ಆದಷ್ಟು ಬೇಗ ದೀಕ್ಷೆ ತಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಭಕ್ತರು ಭಗವಂತನ ಪ್ರತಿನಿಧಿ. ಸೊ ಹಾಗಾಗಿ ಅವರು ಹೇಳ್ತಾರೆ ದೀಕ್ಷೆ ತಕೊಳ್ಳಿ. ಯಾಕೆ ಹೀಗೆ ಹೇಳ್ತಾರೆ ಭಕ್ತರು ಅಂದ್ರೆ, ಭಕ್ತರ ಇಚ್ಛೆ ಭಗವಂತನ ಇಚ್ಛೆ ಆಗಿರುತ್ತೆ. ಸೊ ಹಾಗಂದ್ರೆ ಭಗವಂತನ ಇಚ್ಛೆ ಏನಿರುತ್ತೆ ಅಂದ್ರೆ, ಭಗವಂತನ ಇಚ್ಛೆ ಅಂದ್ರೆ ನೀವು ಗುರುವಿನ ಶರಣಾಗತಿ ಆಗಿ ದೀಕ್ಷೆ ತೆಗೆದುಕೊಂಡು ಆಮೇಲೆ ಗುರುವಿ ಹೇಳ್ದೆಲ್ಲ ಕೇಳ್ಕೊಂಡು ಆಮೇಲೆ ಭಗವಂತನ ಹತ್ರ ಬರಬೇಕು. ಇದು ಇಚ್ಛೆ, ಭಗವಂತನ ಇಚ್ಛೆ. ಯಾಕಂದ್ರೆ ಗುರುವಿನ ಮೂಲಕ ಬರಬೇಕು ಭಗವಂತನ ಹತ್ರ.
ಸೊ ಹಾಗಾಗಿ ಆ ಭಗವಂತನ ಲೋಕ ಅಂದ್ರೆ ಎಲ್ಲಿಗೆ ಹೋದರೆ ಯಾವ ದುಃಖವೂ ಇಲ್ಲ, ಅದು ಭಗವಂತನ ಲೋಕ. ಸೊ ಹಾಗಾಗಿ ದೀಕ್ಷೆ ಹೇಳ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಏಕೆಂದ್ರೆ ಏನಾಗುತ್ತೆ ಅಂತಂದ್ರೆ ಕೆಲವೊಮ್ಮೆ ದೀಕ್ಷೆಯನ್ನ ತೆಗೆದುಕೊಂಡಾಗ ಅಥವಾ ದೀಕ್ಷೆ ಅಂದಾಗ ತುಂಬಾ ದೀಕ್ಷೆ ತಗೊಳ್ಳಿಕ್ಕೂ ಕೂಡ ತುಂಬಾ ತೊಂದರೆಗಳು ಕೂಡ ಬರುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಬರುತ್ತೆ. ಕೌಟುಂಬಿಕ ತೊಂದರೆಗಳು ಬರಬಹುದು, ಅಥವಾ ನಮ್ಮದೇ ಆದ ಪರ್ಸನಲ್ ತೊಂದರೆಗಳು ಬರಬಹುದು. ಆದರೂ ಕೂಡ ದೀಕ್ಷೆ ತಗೊಳ್ಬೇಕಂತೆ ದೀಕ್ಷೆನ. ಯಾಕೆಂತಂದ್ರೆ ಇದು ಜೀವನದಲ್ಲಿ ಬಹುದೊಡ್ಡ ಪ್ರಶ್ನೆ. ಅಂದ್ರೆ ಈ ಪ್ರಶ್ನೆ ಅಂದ್ರೆ ಜೀವನದಲ್ಲಿ ನಾವು ದೊಡ್ಡ ದೊಡ್ಡ ಡಿಸಿಷನ್ ತಗೋತೇವೆ. ಮದುವೆ ಅಂತ ಡಿಸಿಷನ್ ಕೂಡ ನಾವು ತಗೋತೇವೆ, ನಿರ್ಧಾರ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಈ ಮದುವೆಗಿಂತ ಹೆಚ್ಚು ದೊಡ್ಡದು ಈ ದೀಕ್ಷೆ ತಗೊಳ್ತಕ್ಕಂಥ ವಿಚಾರ. ಯಾಕೆಂದರೆ ಈ ದೀಕ್ಷೆ ಹೇಳೋದು ಜನ್ಮ ಜನ್ಮಾಂತರದ ವಿಷಯ. ಸೊ ಹಾಗಾಗಿ ಅಂದ್ರೆ ಭೌತಿಕ ಲೋಕದಿಂದ ಹೊರಗೆ ಹೋಗ್ತಕ್ಕಂಥ ವಿಚಾರ. ಹಾಗಾಗಿ ಇದು ಮದುವೆಗಿಂತ ಹೆಚ್ಚಿನ ದೊಡ್ಡ ಜವಾಬ್ದಾರಿ, ದೊಡ್ಡ ಒಂದು ರೀತಿಯ ಡಿಸಿಷನ್. ಈಗ ನಾವು ಈಗ ಭೌತಿಕ ಲೋಕದಿಂದ ನಾವು ಹೊರಗೆ ಹೋಗ್ಲಿಕ್ಕೆ ಈ ದೀಕ್ಷೆ, ಅದೇ ಪ್ರಯತ್ನಕ್ಕಾಗಿ ಈ ದೀಕ್ಷೆ. ಜನ್ಮ ಜನ್ಮಾಂತರದ ನಾವಿಲ್ಲಿ ಬಂದ್ಬಿಟ್ಟಿದ್ದೇವೆ. ಸೊ ಈ ಬಂದಿದ್ರಿಂದ ನಾವು ಹೊರಗೆ ಹೋಗ್ಬೇಕು. ಸೊ ಹೊರಗೆ ಮತ್ತೆ ಭಗವಂತನವರೆಗೆ ಹೋಗ್ಬೇಕು, ಅದು ಇಚ್ಛೆ. ಆಮೇಲೆ ದೀಕ್ಷೆ ತಗೊಳ್ಳುವಾಗ ನಾವು ಗುರುವಿನ ಹತ್ರ ಬೇಡಿಕೊಳ್ತೇವೆ. ಏನು? ಈಗ ನಿಮ್ಮಿಂದ ನಾನು ದೀಕ್ಷೆ ತಗೊಳ್ತಾ ಇದ್ದೇನೆ. ಇದರ ಅರ್ಥ ಏನು ಅಂದರೆ, ನಾನು ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಾನು ಸೇವಕ, ಶಾಶ್ವತ ಸೇವಕ. ಅಂದ್ರೆ ಈ ಜನ್ಮ ಮುಗಿದು ಮತ್ತೊಂದು ಜನ್ಮ ಬಂದರೂ ಕೂಡ ನಾವು ಅವರ ಸೇವಕ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಕೇಳ್ತಾ ಇದೆಯಾ? ಹೌದು ಮಾತಾಜಿ. ಓಕೆ. ಅಂದ್ರೆ ಒಂದು ಜನ್ಮದಲ್ಲ, ಜನ್ಮ ಜನ್ಮಾಂತರದಲ್ಲೂ ಕೂಡ ನಾವು ಅವರ ಸೇವಕ. ಹಾಗಂದ್ರೆ ನಮಗೆ ತಿರುಗಿ ಮರಳಿ ದೇವೋತ್ತಮನೆಡೆಗೆ ಹೋಗುವವರೆಗೂ ಕೂಡ ನಾವು ಆ ಗುರುವಿನ ಅವರ ಹೇಳಿದಾಗೆ ಸೇವಕ ಅವರು. ಸೊ ಅದರಿಂದ ಅದರ ಅರ್ಥ ದೀಕ್ಷಾ ಅಂತಂದ್ರೆ ನಾವು ಅವರ ಸೇವಕರಾಗಲು, ಯಾರ ಹತ್ರ ನಾವು ದೀಕ್ಷೆ ತಗೊಳ್ತಾ ಇದ್ದೇವೆ ಅವರ ಸೇವಕರಾಗಲು ಪ್ರತಿಜ್ಞೆ ಮಾಡಿದಂಗೆ. ಹಾಗಾಗಿ ಈ ಪ್ರಶ್ನೆ ತುಂಬಾ ಮನಸ್ಸಿನಲ್ಲಿ ತೊಂದರೆ ಕೊಡುತ್ತೆ. ಈಗ ಯಾರ ಹತ್ರ ನಾನು ದೀಕ್ಷೆ ತಗೋಬೇಕು? ಯಾಕಂದ್ರೆ ಬಹಳ ಗುರುಗಳಿರ್ತಾರೆ. ಸೊ ಇವ್ರ ಹತ್ರ ದೀಕ್ಷೆ ತಕೊಳ್ಳೋ, ಅವ್ರ ಹತ್ರ ದೀಕ್ಷೆ ತಕೊಳ್ಳೋ, ಈ ರೀತಿ ಈ ಮಾತಾಜಿ ಹೀಗೆ ಹೇಳ್ತಾರೆ, ಆ ಪ್ರಭುಜಿ ಹೀಗೆ ಹೇಳ್ತಾರೆ, ಇದೆಲ್ಲ ನನಗೆ ಗೊತ್ತಾಗಲ್ಲ, ನಾನು ಯಾರ ಹತ್ರ ದೀಕ್ಷೆ ತಗೋಬೇಕು? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ. ಓಕೆ, ಇದು ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಗುರು ಯಾರು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಗುರು ಯಾರು ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಶಾಸ್ತ್ರಗಳಿಂದ ತಿಳ್ಕೊಳ್ಬೇಕು. ಗುರು ಯಾರು? ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು. ಸಾಧು ಅಂದ್ರೆ ಭಕ್ತರಿಂದ ತಿಳ್ಕೊಳ್ಬೇಕು ನಾವು. ಆಮೇಲೆ ನಾವು ಶ್ರೀಲ ಪ್ರಭುಪಾದರ ಪುಸ್ತಕ ಓದಬೇಕು. ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ನೋಡಿ ಎಷ್ಟಿದೆ. ಗುರು ಯಾರು ತಿಳ್ಕೊಬೇಕಾದ್ರೆ ಶಾಸ್ತ್ರಗಳಿಂದ ತಿಳ್ಕೊಬೇಕು, ಭಕ್ತರಿಂದ ಕೇಳಬೇಕು, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಬೇಕು, ಭಗವಂತನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಏನ್ ಹೇಳ್ಬೇಕು ಪ್ರಾರ್ಥನೆ? ಭಗವಂತ, ನನಗೆ ಗೊತ್ತಿಲ್ಲ, ನನಗೆ ಯಾವ ಗುರು ನನಗೆ ಇಷ್ಟ ಅದು ಗೊತ್ತಿಲ್ಲ, ನನ್ನ ಮನಸ್ಸಿನಲ್ಲಿ ಅನಿಶ್ಚಿತತೆ ಇದೆ, ಅಂದ್ರೆ ಗೊಂದಲ, ನಮ್ಗೆ ಯಾವುದು ಅಂತ, ಯಾವ ಗುರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ನನಗೆ ಯಾವ ಗುರು ಅಂತ ನನಗೆ ಫಿಕ್ಸ್ ಮಾಡಕ್ ಆಗ್ತಾ ಇಲ್ಲ. ಹಾಗೆ
ಆಗ ಗುರುವಿಗೆ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಿದರೆ ಭಗವಂತ ನಮಗೆ ಗುರುವನ್ನ ಕಳಿಸ್ತಾನೆ. ಸೊ ಹಾಗಾಗಿ ಭಗವಂತ ನಮಗೆ ಗುರುವನ್ನ ಕಳಿಸ್ತಾನೆ, ಭಗವಂತನ ಕೃಪೆಯಿಂದ ಗುರು ಸಿಗ್ತಾನೆ. ಸೊ ಹಾಗಾಗಿ ಇಲ್ಲಿ ಭಗವಂತ ನಮಗೆ ಗುರುವನ್ನ ಕಳಿಸ್ತಾನೆ, ಭಗವಂತನ ಕೃಪೆಯಿಂದ ಗುರು ಸಿಗ್ತಾನೆ, ಗುರುವಿನ ಕೃಪೆಯಿಂದ ಭಗವಂತ ಸಿಗ್ತಾನೆ. ಸೊ ಇಲ್ಲಿ ಮೊದಲು ಇರ್ತಕ್ಕಂಥದ್ದು ಭಗವಂತನ ಕೃಪೆ. ಭಗವಂತನ ಕೃಪೆ ಇದ್ರೆ ಮಾತ್ರ ಗುರು ಸಿಕ್ಕೋದು, ಇಲ್ಲದಿದ್ರೆ ಗುರು ಸಿಕ್ಕೋದಿಲ್ಲ. ಸೊ ಗುರು ಸಿಕ್ಬೇಕು ಅಂದ್ರೆ ಭಗವಂತನ ಕೃಪೆ ಬೇಕು. ಆಮೇಲೆ ಆ ಗುರುವು ನಮಗೆ ಭಗವಂತನನ್ನು ತೋರಿಸ್ತಾರೆ. ಸೊ ಕೃಪೆ ಹೇಳೋದು ಭಗವಂತನದೇ. ಸೊ ಆದ್ದರಿಂದ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಭಗವಂತ ನಮ್ಮನ್ನು ಗುರುವಿನ ಹತ್ರ ತೆಗೆದುಕೊಂಡು ಹೋಗ್ತಾನೆ. ಹೇಳ್ತಾನೆ ಭಗವಂತ ನಮಗೆ, ನಾವು ಮನಸ್ಸಿನಲ್ಲಿ ದೃಢವಾಗಿ ನಾನು ಗುರುವನ್ನು ಪಡ್ಕೋಬೇಕು ಅಂತ ಇದ್ದರೆ ನಮಗೆ ಭಗವಂತ ಕೃಪೆ ತೋರಿಸ್ತಾನೆ. ನೋಡು, ನಡೆ, ಇಲ್ಲಿ ನಿನ್ನ ಗುರು ಇದ್ದಾನೆ, ನಡೆ, ಇದು ಗುರು, ಇದು ಇಲ್ಲಿ ನಿನ್ ಗುರು ಇಲ್ಲಿದ್ದಾನೆ ಅಂತ ತೋರಿಸ್ತಾರೆ. ಸೊ ಹಾಗಾಗಿ ಗುರು ಸಿಕ್ಕೋದು ಭಗವಂತನ ಕೃಪೆಯಿಂದ ಮಾತ್ರ. ಇಲ್ಲಿ ಅವರು ತಮ್ಮ ಉದಾಹರಣೆಯನ್ನ ಹೇಳ್ತಾ ಇದ್ದಾರೆ. ನನ್ನ ಉದಾಹರಣೆಯನ್ನೇ ನೋಡಿ ನಾನು ಬೇರೆಯವರ ಬಗ್ಗೆ ಹೇಳಲಾರೆ. ನಾನಂದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು ಭದ್ರ ಬಲರಾಮ ಪ್ರಭುಜಿ ಅವರು ಹೇಳಿದ್ದನ್ನ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಹೇಳ್ತಾ ಇದ್ದೇನೆ. ನಾನು ಶ್ರೀಲ ಪ್ರಭುಪಾದರ ಪುಸ್ತಕ ಓದುತ್ತಿದ್ದಾಗ ನನಗೆ ಮನಸ್ಸು ಬಂತು, ದೀಕ್ಷಾ ತೆಗೆದುಕೊಳ್ತಕ್ಕಂಥ ಸಮಯ ಈಗ ಬಂದಿದೆ ಅಂತ. ಆವಾಗ ಭಗವಂತನನ್ನು ನಾನು ಪ್ರಾರ್ಥನೆ ಮಾಡಿದೆ. ಓ ಭಗವಂತ, ನೀವು ನನಗೆ ಒಂದು ಗುರುವನ್ನು ಕಳಿಸಿರಿ, ನನಗೆ ಎಲ್ಲರಿಗಿಂತ ಒಳ್ಳೆಯ ಗುರುವನ್ನು ಕಳಿಸಿರಿ. ಏನ್ ಮಾಡ್ಬೇಕು ಭಗವಂತ? ಎಲ್ಲರಿಗಿಂತ ಒಳ್ಳೆಯ ಗುರುವನ್ನು ಕಳಿಸಿರಿ. ಯಾಕೆಂದ್ರೆ ಯಾವುದಾದ್ರೂ ಒಂದು ನಾವು ತಗೋಬೇಕು, ನಾವು ಮದುವೆ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ, ನಮಗೆ ಒಳ್ಳೆಯ ಒಂದು ಸಂಗಾತಿ ಬೇಕಲ್ವಾ? ಹರೇ ಕೃಷ್ಣ. ಒಳ್ಳೆಯ ಸಂಗಾತಿಯನ್ನ ಮದುವೆನಲ್ಲಿ ಹುಡುಕ್ತೇವಲ್ವಾ? ಹೌದು ಮಾತಾಜಿ. ಎಸ್ ಮಾತಾಜಿ. ಒಂದು ಬಂಗಲೆ ತಗೋಬೇಕು, ನಾವು ಒಳ್ಳೆಯದನ್ನೇ ಹುಡುಕ್ತೇವೆ, ಒಳ್ಳೆಯ ಬಂಗಲೆನ ಅಲ್ವಾ? ಹೌದು ಮಾತಾಜಿ. ಆಯ್ತು, ಒಂದು ಮೊಬೈಲ್ ತಗೋಬೇಕು, ನಾವು 10 ಮೊಬೈಲ್ ನೋಡಿ ಆಮೇಲೆ ಒಳ್ಳೆ ಮೊಬೈಲ್ ಸೆಲೆಕ್ಟ್ ಮಾಡ್ತೇವೆ ಅಲ್ವಾ? ಹೌದು ಮಾತಾಜಿ. ಆಯ್ತು, ಒಂದು ಚಪ್ಪಲಿ ಬೇಕು, ನಾವು ಒಳ್ಳೆಯದನ್ನೇ ತಗೊಳ್ಬೇಕು ನೋಡಿ ಬಯಸ್ತೇವಲ್ವಾ? ಹೌದು ಮಾತಾಜಿ, ಎಲ್ಲ ಒಳ್ಳೇದೇ. ಒಳ್ಳೇದು. ಒಂದು ಬಟ್ಟೆ ಬೇಕು, ಒಂದು ಸೀರೆ ತಗೋಬೇಕು, ಡ್ರೆಸ್ ತಗೋಬೇಕು, ಒಳ್ಳೆಯದನ್ನೇ ಖರೀದಿ ಮಾಡ್ಲಿಕ್ಕೆ ನೋಡ್ತೇವಲ್ವಾ? ಹೌದು ಮಾತಾಜಿ. ಹಾಗೆ ಗುರುವಿನಲ್ಲಿಯೂ ಕೂಡ ನಮಗೆ ಏರ್ಬೇಕು, ಒಳ್ಳೆಯ ಗುರು ಬೇಕು. ಸೊ ಒಳ್ಳೆಯ ಗುರು ಅಂದ್ರೆ ಯಾರು? ಒಳ್ಳೆಯ ಗುರು ಅಂದ್ರೆ ಸಂಪ್ರದಾಯದಲ್ಲಿ ಬಂದ ಗುರು. ಸೊ ಗುರು ಸಂಪ್ರದಾಯದಲ್ಲಿ ಬಂದ ಗುರು, ಅದು ಬೋನಫೈಡ್ ಗುರು. ಸೊ ಹಾಗಾಗಿ ಅವರು ಹೇಳ್ತಾರೆ, ನಾನು ಪ್ರಾರ್ಥಿಸುತ್ತಿದ್ದೆ ನನಗೆ ಒಳ್ಳೆಯ ಗುರು ಕಳಿಸು ಅಂತ. ಯಾಕೆಂದ್ರೆ ನನಗೆ ನಿನ್ನ ಹತ್ರ ಬರಬೇಕು ಭಗವಂತ, ನನಗ ಒಳ್ಳೆಯ ಗುರು ಅವರು ನನಗೆ ನಿನ್ನ ಹತ್ರ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ನಂಗೆ ಒಳ್ಳೆಯ ಗುರು ಕಳಿಸಿ. ಅದಕ್ಕೆ ಒಳ್ಳೆಯ ಗುರುವನ್ನು ಭಗವಂತ ಕಳಿಸಿದ. ಇದೇ ತರಹ ನೀವು ಪ್ರಾರ್ಥನೆ ಮಾಡಬೇಕು, ಆಗ ನಿಮಗೆ ಸದ್ಗುರುವಿನ ಪ್ರಾಪ್ತಿ ಆಗತ್ತೆ. ಈ ಸದ್ಗುರುವಿನ ಪ್ರಾಪ್ತಿ ಮಾಡ್ಕೊಳ್ಳೋದು ಇದು ಆಧ್ಯಾತ್ಮಿಕ ಜೀವನದ ಮೊದಲನೆಯ ಚರಣ, ಅಂದ್ರೆ ಮೊದಲನೆಯ ಹಂತ. ಶರಣಾಗತಿ ಆಗೋದು ಮೊದಲ ಹಂತ ಅದು. ಸೊ ಹಾಗಾಗಿ ಇದರ ನಂತರ ನಿಜವಾದ ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗತ್ತೆ. ಇದು ಈ ದೀಕ್ಷಾ ನಂತರ ನಮ್ಮ ಆಧ್ಯಾತ್ಮಿಕ ಪ್ರಗತಿ ತ್ವರಿತಗತಿಯಲ್ಲಿ ಆಗತ್ತೆ. ಹೇಗೆ ಅಂದ್ರೆ, ನಾವೊಂದು ಕಾರ್ ನಡೆಸ್ತಾ ಇರ್ತೇವೆ, ಆಗ ಗೇರ್ ಚೇಂಜ್ ಮಾಡಿದ್ರೆ ಗಾಡಿ ಸ್ಪೀಡ್ ಜಾಸ್ತಿ ಆಗತ್ತೆ ಅಲ್ವಾ? ನಿಮ್ ಅಣ್ಣ ತಮ್ಮನ್ ಕಾಲ್ಗಳೇ ನಮಗ್ ಡಿಸ್ಟರ್ಬ್ ಮಾಡ್ತಾವ್. ಹರೇ ಕೃಷ್ಣ. ಆಗ ನಾವು ಕಾರ್ ತಕೊಂಡಾಗ ಗೇರ್ ಚೇಂಜ್ ಮಾಡಿದ್ರೆ ನಮ್ಮ ಗಾಡಿ ಸ್ಪೀಡ್ ಜಾಸ್ತಿ ಆಗತ್ತಲ್ವಾ? ಹರೇ ಕೃಷ್ಣ.
ಹೌದು ಮಾತಾಜಿ. ಅಲ್ವಾ? ಈಗ ದೀಕ್ಷಾ ತೆಗೆದುಕೊಂಡ ನಂತರ ನಾವು ನಮ್ಮದು ಒಂದು ಕೆಲವು ಕರ್ತವ್ಯ ಇರುತ್ತೆ. ನಾವು ಗುರುವಿನ ಆಜ್ಞೆ ಅನುಸಾರ ಗುರುವಿನ ಆಜ್ಞೆ ಅನುಸಾರ ನಾವು ನಡ್ಕೋಬೇಕು. ನಾವು ಯಾವ ಅಪರಾಧವನ್ನು ಮಾಡಬಾರದು. ಮತ್ತೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಪ್ರಭುಪಾದರು ಹೇಗೆ ಹೇಳಿದ್ದಾರೆ ಹಾಗೆ ಮಾಡಬೇಕು. ಆಗ ನಮ್ಮ ಭಕ್ತಿ ಜೀವನದಲ್ಲಿ ಪ್ರಗತಿ ಬಹಳ ಬೇಗ ಆಗುತ್ತದೆ. ಸೊ ಅಂದ್ರೆ ನಾವು ಗುರುವಿನ ಆಜ್ಞೆಯನ್ನ ಸರಿಯಾಗಿ ಅನುಸರಿಸಿದರೆ, ಅಪರಾಧಗಳನ್ನು ಮಾಡದೇ ಇದ್ರೆ, ಮತ್ತೆ 16 ಸುತ್ತು ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಜಪ ಸರಿಯಾಗಿ ಮಾಡಿದರೆ ಆಗ ನಮಗೆ ನಮಗೆ ಭಕ್ತಿಯಲ್ಲಿ ಪ್ರಗತಿ ಬಲು ಬೇಗ ಆಗತ್ತೆ. ಹೇಗೆ ಅಂತಂದ್ರೆ, ಈಗ ಈ ಶ್ರೀಲ ಪ್ರಭುಪಾದರು ನಮ್ಮ ಶಿಕ್ಷಾ ಗುರು. ಅವ್ರು ಹೇಗೆ ಅಂದ್ರೆ, ನಮ್ಮ ಇಸ್ಕಾನ್ ಸೊಸೈಟಿಗೆ ಅವರು ಫೌಂಡರ್ ಆಚಾರ್ಯ. ಹಾಗಾಗಿ ಅವರ ಮಾತನ್ನು ನಾವು ಯಾವತ್ತೂ ಕೂಡ ಮರಿಬಾರದು. ಈಗ ಕೆಲವೊಮ್ಮೆ ಅನ್ಸುತ್ತೆ ಪ್ರಭುಪಾದರು ಹೀಗೆ ಹೇಳಿದ್ದಾರೆ, ಹಾಗೆ ಮತ್ತೊಬ್ಬರು ಯಾರೋ ಬೇರೆ ಏನೋ ಹೇಳಿರ್ತಾರೆ. ಹಾಗಾದ್ರೆ ಯಾರ ಮಾತನ್ನು ಕೇಳಬೇಕು ಇಲ್ಲಿ ಅಂದ್ರೆ ಪ್ರಭುಪಾದರ ಮಾತನ್ನ ಕೇಳಬೇಕು. ಯಾಕೆ ಅಂತಂದ್ರೆ ಪ್ರಭುಪಾದರು ಅವರು ಸಂಪ್ರದಾಯದಿಂದ ಬಂದ ಆಚಾರ್ಯರು. ಹಾಗಾಗಿ ಅವರು ಭಗವಂತನ ಶುದ್ಧ ಪ್ರತಿನಿಧಿ. ಈಗ ಪ್ರಭುಪಾದರು ಭಗವಂತನ ಶುದ್ಧ ಪ್ರತಿನಿಧಿ. ಇದು ಜಗತ್ತಿನಾದ್ಯಂತ ವಾಸ್ತವಿಕವಾಗಿ ಪ್ರೂವ್ ಆಗಿದೆ. ಹೇಗೆ ಅಂದ್ರೆ, ಈಗ ಭಗವಂತನ ಶಕ್ತಿ ಇಲ್ಲದಿದ್ದರೆ ಯಾರು ಇಷ್ಟು ಪ್ರಪಂಚದಾದ್ಯಂತ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ ಹರೇ ಕೃಷ್ಣ? ಪ್ರಭುಪಾದರ ಮಾತಾಜಿ. ಮಾಡಿದಷ್ಟು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಅಂದ್ರೆ ಅವರಿಗೆ ಭಗವಂತನ ಶಕ್ತಿ ಇದೆ. ಸೊ ಹಾಗಾಗಿ ಈ ಶಕ್ತಿ ಇಲ್ಲದಿದ್ದರೆ ಪ್ರಚಾರ ಇಷ್ಟು ಮಾಡ್ಲಿಕ್ಕೆ ಆಗಲ್ಲ. ಈಗ ಭಗವಂತನ ಶಕ್ತಿ ವಿನ ಯಾರು ಇಷ್ಟು ಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಹೇಗೆ ತಿಳ್ಕೊಳ್ಳೋದು? ಈಗ ನಾವು ಒಂದು ಕಂಪನಿಯ ಸೇಲ್ಸ್ಮೆನ್ ಆಗಿದ್ದೇವೆ ಅಂತ ತಿಳ್ಕೊಳ್ಳೋಣ. ಆ ಕಂಪನಿಯ ವಿಚಾರ ನಮಗೆ ಗೊತ್ತಿರುತ್ತೆ ಅಲ್ವಾ? ಹೌದು ಮಾತಾಜಿ. ಆ ಕಂಪನಿ ವಿಚಾರ ನಮಗೆ ಹೇಳ್ಬಹುದು, ಆ ವಿಷಯ ಕಂಪನಿ ಬಗ್ಗೆ. ಮತ್ತೆ ಆ ಕಂಪನಿಯ ಪ್ರಾಡಕ್ಟ್ ಸೇಲ್ ಮಾಡಬಹುದು ಅಲ್ವಾ? ಹೌದು ಮಾತಾಜಿ. ಅದೇ ತರಹ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರಭುಪಾದರು ಕೇವಲ ಮಾತನಾಡೋದೊಂದೇ ಅಲ್ಲ, ಅಲ್ಲಿ ಅವರು ಇಲ್ಲಿ ಎಲ್ಲರಿಗೂ ಅವರು ಭಗವಂತನ ಕೃಪೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾರ ಭಕ್ತರನ್ನು ಬೇಕಾದ್ರೂ ಕೇಳಿ, ನಿಮಗೂ ಇದರ ಅನುಭವ ಕೂಡ ಆಗಿರಬಹುದು. ನಿಮಗೆ ಅನುಭವ ಆಗಿದೆ ಅಂತ ನೀವು ಇಲ್ಲಿಗ ಕ್ಲಾಸಿಗೆ ಬಂದಿದ್ದೀರಿ. ಅಂದ್ರೆ ಈ ಭಕ್ತರ ಜೊತೆಗೆ ನೀವು ಕುಳಿತುಕೊಂಡಿದ್ದೀರಿ, ನೀವು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಿ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ನೀವು ಅನೇಕ ಲೆವೆಲ್ ಅಂದ್ರೆ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಕೋರ್ಸ್ ಭಕ್ತಿಶಾಸ್ತ್ರಿ ಎಲ್ಲ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು ಮಾತಾಜಿ. ನೀವು ದೇವಸ್ಥಾನಕ್ಕೆ ಬರ್ತೀರಿ. ಅಂದ್ರೆ ಈಗ ಈ ಮಂಗಳೂರು ದೇವಸ್ಥಾನ, ಇದರಲ್ಲಿ ಏನಿದೆ, ಒಂದು ದೊಡ್ಡ ಸೌಭಾಗ್ಯ ಇದೆ ನಿಮ್ಗೆಲ್ಲರಿಗೂ, ನಮಗೆಲ್ಲರಿಗೂ. ಹೇಗೆ? ಭಗವಂತನ ಪ್ರಚಾರ ಆನ್ಲೈನ್ ಮೂಲಕ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಮಾತಾಜಿ. ಅದಕ್ಕೆ ಅವರು ಸೂತ್ರಧಾರಿ ನಾಮನಿಷ್ಠ ಪ್ರಭುಜಿ. ಸೊ ಅಂತ ಲೀಡರ್ ಇದ್ದಾರೆ ನಮಗೆ ಮತ್ತೆ ಬೇರೆ ಬೇರೆ ಭಕ್ತರ ಟೀಮ್ಗಳಿದೆ ಅಲ್ವಾ? ಹೌದು ಮಾತಾಜಿ. ತುಂಬಾ ಟೀಚರ್ಸ್ ಇದ್ದಾರೆ, ಗುರುಗಳಿದ್ದಾರೆ. ಸೊ ಆದ್ರಿಂದ ಅವರಿಂದ ಎಲ್ಲ ತಿಳ್ಕೊಳ್ಬೇಕು ನಾವು. ಸೊ ಹಾಗಾಗಿ ಕೆಲವು ವಿಷಯಗಳು ನಮ್ಗೆ ಅರ್ಥ ಆಗತ್ತೆ, ಕೆಲವೊಮ್ಮೆ ಅರ್ಥ ಆಗಲ್ಲ ಅಲ್ವಾ? ಸೊ ಹಾಗಾಗಿ ಇದನ್ನೆಲ್ಲವನ್ನ ನಾವು ಬೇರೆಯವರಿಂದ ನಾವು ತಿಳ್ಕೋಬೇಕು. ಮತ್ತೊಂದೇ ಅಲ್ಲ, ನಾವು ಪ್ರಭುಪಾದರ ಪುಸ್ತಕವನ್ನ ಓದ್ತಾ ಇರಬೇಕು ಅಷ್ಟೇ, ಪ್ರಭುಪಾದರ ಪುಸ್ತಕವನ್ನ. ಯಾಕೆಂತಂದ್ರೆ ಪ್ರಭುಪಾದರ ಪುಸ್ತಕ ನಮಗೆ ಮಾರ್ಗದರ್ಶಕ. ಹಾಗಾಗಿ ನೆನಪಿಡ್ಬೇಕು, ಪ್ರಭುಪಾದರ ಪುಸ್ತಕವನ್ನು ನಾವು ಓದ್ತಾ ಇರಬೇಕು. ಮತ್ತೆ ಪ್ರಭುಪಾದರ ಪಾದಗಳನ್ನು ನಾವು ಗಟ್ಟಿಯಾಗಿ ಹಿಡಿಬೇಕು. ಯಾಕೆ? ಪ್ರಭುಪಾದರು ಭಗವಂತನ ಅವರು ಸೇವಕ, ಭಗವಂತನ ಪ್ರತಿನಿಧಿ, ಅವರು ಭಗವಂತನ ಶುದ್ಧ ಭಕ್ತ ಅವರು.
ಹಾಗಾಗಿ ನಮಗೆ ಪ್ರಭುಪಾದರನ್ನ ಆಶೀರ್ವಾದ ಇದ್ರೆ ನಮಗೆ ಈ ಎಲ್ಲ ಮರೀತಕ್ಕಂತ ಜೀವನದಲ್ಲಿ ಒಮ್ಮೆ ನಮಗೆಲ್ಲ ಮರ್ತು ಬಿಡುತ್ತೆ, ಅದೆಲ್ಲ ಸಂಭವ ಕಡಿಮೆ ಇರುತ್ತೆ. ಯಾಕೆಂತಂದ್ರೆ ಪ್ರಭುಪಾದರದು ಆ ತರ ಮರ್ಸಿ ಕರುಣೆ ಸಿಕ್ಕತ್ತೆ. ಈಗೆಲ್ಲ ನಮಗೆ ಸಾಧಾರಣ ಇಲ್ಲಿ ಎಲ್ಲ ಹೇಳಿದ್ದಾರೆ. ಅಂದ್ರೆ ಗುರುವನ್ನ ದೀಕ್ಷೆ ಅಂದ್ರೆ ಏನು, ಶರಣಾಗತಿ ಅಂದ್ರೆ ಏನು, ಗುರುವನ್ನ ಪಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ. ಈಗ ಇಲ್ಲಿ ಭದ್ರ ಬಲರಾಮ್ ಪ್ರಭುಜಿ ಅವರು ತಮ್ಮ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ. ನನ್ನ ಗುರು ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜ್, ಗುರು ಮಹಾರಾಜ್. ಇಸ್ಕಾನ್ನಲ್ಲಿ ಬೇರೆ ಬೇರೆ ಗುರುಗಳಿದ್ದಾರೆ, ಆದ್ರೆ ನಾನು ನನ್ನ ಗುರು ಶ್ರೀ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವ್ರ ಜೊತೆ ಇದ್ದೇನೆ. ಅದಕ್ಕಾಗಿ ನನಗೆ ಅವರು ಗೊತ್ತು, ಹಾಗಾಗಿ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸೊ ಏನಂದ್ರೆ ನೀವು ಕೂಡ ಅವರ ಬಗ್ಗೆ ಕೇಳಿ ತಿಳ್ಕೊಂಡಿರಬಹುದು ಅಥವಾ ಅವರನ್ನು ನೀವು ನೋಡಿರಬಹುದು. ಹಾಗಾಗಿ ಇಲ್ಲಿ ಮಾಯಾಪುರಕ್ಕೆ ಬಂದಾಗ, ಮಂಗಳೂರಿಗೆ ಬಂದಾಗ ನೀವು ನೋಡಿರಬಹುದು, ಅವರ ವಿಚಾರ ನಿಮಗೂ ಕೂಡ ನೀವು ಕೇಳಿರಬಹುದು. ಕೇಳಿದ್ದೀರಾ? ಹರೇ ಕೃಷ್ಣ. ಹೌದು ಮಾತಾಜಿ, ಕೇಳಿದೀವಿ, ಹೌದು ನೋಡಿ. ಮಾತಾಜಿ. ಕೇಳಿದ್ದೀರಾ, ನೋಡಿದ್ದೀರಾ. ಈಗ ಆಮೇಲೆ ಅವರು ಹೇಳ್ತಾರೆ, ನಾನು ಗುರುಬಾಯಿ ಗುರು ಬೆಹನ್ ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಆಗ ಈ ತರ ಕೆಲವು ವಿಷಯಗಳು ಗುರುಗಳ ಗುರು ಮಹಾರಾಜ್ ಶ್ರೀ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಬಗ್ಗೆ ಕೆಲವು ವಿಷಯಗಳು ಉಕ್ಕಿ ಬರುತ್ತವೆ. ಅಂದ್ರೆ ಶ್ರೀ ಜಯಪತಾಕ ಸ್ವಾಮಿ ಮಹಾರಾಜ್, ಗುರು ಮಹಾರಾಜ್ ಅವರು ಪ್ರಭುಪಾದರಿಗೆ ಶರಣಾಗತರಾದ ಆತ್ಮ. ಅಂದ್ರೆ ಪ್ರಭುಪಾದರು ಹೇಳಿದ್ದಾರೆ ಅಂದ್ರೆ ಅದನ್ನ ಮಾಡ್ಲೇಬೇಕು ಅಂತ. ಮಾಡ್ಲೇಬೇಕು, ಏನ್ ಬೇಕಾದ್ರೂ ಬರ್ಲಿ, ಅದನ್ನ ಮಾಡ್ಲೇಬೇಕು. ಸೊ ಹಾಗಾಗಿ ಗುರು ಮಹಾರಾಜರ ದೈಹಿಕ ಪರಿಸ್ಥಿತಿ ಅಷ್ಟು ಸುಧಾರಿಸಿಲ್ಲ, ಬಹಳ ಕಷ್ಟ. ಆದರೂ ಕೂಡ ಅವರು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಬೆಳಿಗ್ಗೆ ಅವರು ಕರೆದ್ರು, ಅಂದ್ರೆ ಯಾರಿಗೆ, ನಮ್ಮ ಈ ಭದ್ರ ಬಲರಾಮ್ ಪ್ರಭುಜಿ ಅವರು ಹೇಳ್ತಾರೆ, ಗುಜರಾತಿಗೆ ಹೋಗಿದ್ದಾಗ ಅನೇಕ ಭಕ್ತರು ಅವರನ್ನ ಸಂಪರ್ಕಿಸಿದರು, ದೀಕ್ಷೆ ತೆಗೆದುಕೊಳ್ಳಿಕ್ಕೆ ಇಚ್ಛೆ ಪಟ್ರು. ಆದರೆ ಎಷ್ಟೋ ಜನರಿಗೆ ದೀಕ್ಷೆ ಆಗಲಿಲ್ಲ. ಹಾಗಾಗಿ ಅವರಿಗೆ ಯಾರಿಗೆ ದೀಕ್ಷೆ ತಗೊಳ್ಳಿಕ್ಕೆ ಇಚ್ಛೆ ಇದೆ ಅವರಿಗೆ ಮುಂಬೈಗೆ ಬರ್ತೇನೆ, ಅಲ್ಲಿ ಯಾರಿಗಾದ್ರೂ ದೀಕ್ಷೆ ತಗೊಳ್ಳೋಕಂತ ಇಚ್ಛೆ ಇದ್ರೆ ಬರಲಿ ಅಂತ ಹೇಳಿದ್ರಂತೆ. ನೋಡಿ, ಹಾಗಾಗಿ ಇಲ್ಲಿ ಏನಂದ್ರೆ ಗುರುಗಳಿಗೆ ಯಾಕೆ ದೀಕ್ಷೆ ಕೊಡುವ ಇಚ್ಛೆ ಆಗತ್ತದೆ? ದೀಕ್ಷೆ ಕೊಡುವ ಇಚ್ಛೆ ಗುರುವಿಗೆ ಆಗುತ್ತದೆ. ಯಾಕೆ ಅಂತಂದ್ರೆ ಅದು ಅವರ ಮಿಷನ್. ಯಾರ ಮಿಷನ್ನು? ಗುರುವಿನ ಮಿಷನ್ನು ದೀಕ್ಷೆ ಕೊಡೋದು. ಯಾಕೆಂದ್ರೆ ಈ ಭಕ್ತರು ಈ ಬದ್ಧ ಜೀವಿಗಳನ್ನ ಹಿಡಿದುಕೊಂಡು ಜಗತ್ತಿನ ಹೊರಗೆ ಕರೆದುಕೊಂಡು ಹೋಗುವುದು ಮತ್ತು ಕೃಷ್ಣ ಹತ್ರ ತಲುಪಿಸೋದು, ಇದು ಹೇಗೆ ಸಾಧ್ಯ? ಇದು ದೀಕ್ಷಾ ಕೊಡೋದ್ರಿಂದ ಸಾಧ್ಯ. ಸೊ ಹಾಗಾಗಿ ದೀಕ್ಷಾ ಕೊಡೋದು ಗುರುವಿನ ಒಂದು ಮಿಷನ್. ಹಾಗಾಗಿ ಗುರುವಿಗೆ ದೀಕ್ಷಾ ಕೊಟ್ಟಾಗ ನಿಮ್ಮ ಪಾಪ ಅವರು ತೆಗೆದುಕೊಳ್ಳಬೇಕಾಗುತ್ತದೆ. ಹರೇ ಕೃಷ್ಣ. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾತಾಜಿ. ಹೌದು ಮಾತಾಜಿ. ಗುರುವು ನಿಮ್ಮ ಕರ್ಮದ ಫಲ ಅನುಭವಿಸಬೇಕಾಗುತ್ತದೆ. ಏನೇ ಇದ್ರೂ ಕೂಡ ಈ ಕಾರಣಗಳಿಂದ ಸದ್ಗುರುವಿಗೆ ಬಹಳ ಸಹಿಸಿಕೊಳ್ಳಬೇಕಾಗತ್ತೆ. ಸೊ ಗುರುವಾಗೋದು ಎಂದ್ರೆ ಗುರುವು ತನ್ನ ಗುರುವಿನ ಆಜ್ಞೆ ಪಾಲನೆ ಮಾಡೋದು ಅದು. ಸೊ ಹಾಗಾಗಿ ಎಷ್ಟೇ ಕಷ್ಟ ಇರಲಿ ಭಕ್ತರನ್ನು ಭಗವಂತನ ಹತ್ರ ಕಳಿಸ್ಬೇಕು, ಇದು ಅವರ ಇಚ್ಛೆ. ಸೊ ಒಮ್ಮೆ ಗುರೂಜಿ ಹೇಳಿದ್ರು, ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ ಅವರ ಆರೋಗ್ಯ ಹದಗೆಡುತ್ತೆ, ನಡೆಯಲಿಕ್ಕೂ ಕಷ್ಟ ಆಗುತ್ತೆ, ಕೆಲವೊಮ್ಮೆ ಉಸಿರಾಡ್ಲಿಕ್ಕೆ ಕೂಡ ತೊಂದರೆ ಆಗತ್ತೆ, ಕ್ಲಾಸ್ ತೆಗೆದುಕೊಳ್ಳುವಾಗ ಕೆಮ್ಮು ಬರುತ್ತೆ, ಮಾತನಾಡ್ಲಿಕ್ಕೆ ಕೂಡ ಕಷ್ಟ ಆಗತ್ತೆ. ಆದರೂ ಕೂಡ ಮಾತನಾಡ್ತಾರೆ. ಅವರು ಹೇಳ್ತಿದ್ರು, ನನ್ನ ಹತ್ರ ಏನು ಇರಲಿ ಅಥವಾ ನನ್ನ ಹತ್ರ ಏನು ಇಲ್ಲದೆ ಇರಲಿ, ನಾನು ಎಲ್ಲಿವರೆಗೆ ಇರ್ತೇನೆ ಅಲ್ಲಿವರೆಗೆ ಪ್ರಭುಪಾದರ ಆಜ್ಞೆಯನ್ನು ಪಾಲಿಸಿಯೇ ಪಾಲಿಸ್ತೇನೆ.
ಅವರು ಹೇಳಿದ್ದನ್ನ ಮಾಡಿಯೇ ಮಾಡ್ತೇನೆ. ನಮಗೆ ನೋಡಿ ಕೆಲವೊಮ್ಮೆ ಏನಾಗುತ್ತೆ, ಇವತ್ತು ನಮಗೆ ಹೊಟ್ಟೆ ನೋವು, ಅಥವಾ ಕೆಲವೊಮ್ಮೆ ನಮಗೆ ಇವತ್ತು ತಲೆನೋವು, ಇವತ್ತು ನಮ್ಗೆ ಎಲ್ಲೂ ಹೊರಗೆ ಹೋಗ್ಲೇಬಾರ್ದು, ಏನು ಮಾಡ್ಲೇಬಾರ್ದು ಅಂತ ಅನಿಸುತ್ತೆ ಅಲ್ವಾ? ಹೌದು ಮಾತಾಜಿ. ಅಲ್ವಾ? ಆದರೆ ನನ್ನ ಗುರು ಮಹಾರಾಜರು ಎಲ್ಲಿ ಹೋದ್ರು ಕ್ಲಾಸ್ ತಗೊಳ್ತಾರೆ. ಎಲ್ಲಿ ಹೋದ್ರು ನೀವು ಅವರ ಭಕ್ತರು ಸಹಚರರು ಹೇಳ್ತಾರೆ, ನೀವು ಎಲ್ಲೂ ಹೋಗಬೇಡಿ, ನಿಮಗ್ ತೊಂದರೆ ಇದೆ. ಪ್ರಭುಪಾದರು ಆದರೆ ಅವ್ರು ಕೇಳಲ್ಲ. ಹೇಳ್ತಾರೆ, ಪ್ರಭುಪಾದರು ನನಗೆ ಹೇಳಿದ್ದಾರೆ, ಪ್ರಚಾರ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನ್ ಬೇಕಾದ್ರೂ ಆಗ್ಲಿ, ಇದು ಶರಣಾಗತಿ, ಇದು ಶರಣಾಗತಿ. ಏನ್ ಬೇಕಾದ್ರೂ ಆಗ್ಲಿ, ಗುರು ಹೇಳ್ದಲೆ ನಾನು ಮಾಡ್ತೇನೆ, ಅದು ಶರಣಾಗತಿ. ಸೊ ಹಾಗಾಗಿ ಶರಣಾಗತಿ ಅಂತಂದ್ರೆ ಏನು ಅಂತ ನಿಜವಾದ ಅರ್ಥ. ಶರಣಾಗತಿ ಆಗಬೇಕು. ದೀಕ್ಷಾ ಪಡೆದ ನಂತರ ಏನಾಗುತ್ತೆ ಅಂತಂದ್ರೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಇದು ಮಹತ್ವದ ವಿಚಾರ, ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ. ಹಾಗಾಗಿ ಈಗ ಇನ್ನೊಂದು ವಿಚಾರ ನಾವು ಮಾತಾಡ್ಬೇಕು ಅಂತ ಅವ್ರು ಹೇಳಿದ್ರು. ದೀಕ್ಷಾ ಪಡೆದುಕೊಳ್ಳೋದು, ಪಡ್ಕೊಳ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಈಗ ಗುರು ಇದ್ದಾನೆ ದೀಕ್ಷಾ ಕೊಡ್ಲಿಕ್ಕೆ, ಅವರು ರೆಡಿ, ಯಾವಾಗ ಬೇಕಾದ್ರೂ ಕೊಡ್ಲಿಕ್ಕೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ರೆ ನಾವು ರೆಡಿ ಇಲ್ಲ ದೀಕ್ಷಾ ತಗೊಳ್ಲಿಕ್ಕೆ. ನಮಗೇನಾಗಿದೆ, ನಮಗೆ ಇಚ್ಛೆ ಇದೆ. ಇಸ್ಕಾನ್ನಲ್ಲಿ ಏನ್ ಹೇಳಿದ್ದಾರೆ ಪ್ರಭುಪಾದರು, ಮತ್ತೆ ಅಲ್ಲಿ GBC ಅವರು ಅವರ ಆಜ್ಞೆ ಪ್ರಕಾರ, ಪ್ರಭುಪಾದರ ಆಜ್ಞೆ, GBC ಆಜ್ಞೆ ಪ್ರಕಾರ ಕೆಲವೊಂದು ಸಿಸ್ಟಮ್ ಮಾಡಿದ್ದಾರೆ ದೀಕ್ಷೆ ಕೊಡ್ಲಿಕ್ಕೆ. ಯಾಕೆ ಅಂತಂದ್ರೆ ದೀಕ್ಷೆ ಈ ತರ ಕೊಡ್ಲಿಕ್ಕೆ ಕೆಲವೊಂದು ಪ್ರೋಸೆಸ್ ಮಾಡದೆ ಹೋದ್ರೆ ಏನಾಗುತ್ತೆ, ಬಹಳ ಜನ ಬರ್ತಾರೆ, ದೀಕ್ಷೆ ತಗೊಳ್ತಾರೆ, ಮತ್ತೆ ಪ್ರಿನ್ಸಿಪಲ್ಸ್ ಫಾಲೋ ಮಾಡಲ್ಲ, ಚಾಂಟಿಂಗ್ ಬಿಟ್ಬಿಡ್ತಾರೆ. ಆಮೇಲೆ ನನಗೆ ಯಾಕೋ ಅಷ್ಟು ಚಲೋ ಅನಿಸ್ಲಿಲ್ಲ ಅಂತ ಹೇಳಿ, ಈ ಮಾತಾಜಿ ಹೀಗೆ ಹೇಳಿದ್ರು, ಆ ಪ್ರಭುಜಿ ಹೀಗೆ ಹೇಳಿದ್ರು, ಇನ್ನು ನಾನು ಇಲ್ಲಿ ಇರೋದಿಲ್ಲ, ಚಾಂಟಿಂಗ್ ಮಾಡೋದಿಲ್ಲ, ಇನ್ನು ನಾನು ಫಾಲೋ ಮಾಡೋದಿಲ್ಲ, ನಾನು ಅದನ್ನ ತಿಂತೇನೆ, ಇದನ್ನ ತಿಂತೇನೆ, ತಿರ್ಗಾಡ್ಲಿಕ್ಕೆ ಹೋಗ್ತೇನೆ, ಇದೆಲ್ಲ ಆಮೇಲೆ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ದೀಕ್ಷೆ ಆದ ಮೇಲೆ ಈ ರೀತಿಯಾಗಿ ಪ್ರಿನ್ಸಿಪಲ್ಸ್ ಎಲ್ಲ ಫಾಲೋ ಮಾಡದೆ ಹೋದ್ರೆ ಏನಾಗುತ್ತೆ, ಗುರು ಸಹಿಸ್ಕೊಳ್ತಾನೆ, ಸೊಸೈಟಿ, ಇಸ್ಕಾನ್ ಸೊಸೈಟಿ ಸಹಿಸ್ಕೊಳ್ತದೆ. ಆದರೆ ಯಾರು ದೀಕ್ಷೆ ತಕೊಂಡಿದ್ದಾರೆ ಅವ್ರಿಗೇನಾಗುತ್ತೆ, ಅವರಿಗೆ ಸಹಿಸ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಸೇಫ್ಟಿಗಾಗಿ ಕೆಲವು ನಿಯಮಗಳನ್ನ ಪಾಲಿಸಬೇಕು. ಸೊ ಇದನ್ನೇ ಪ್ರಭುಪಾದರು ಹೇಳಿದ್ದಾರೆ. ಅದಕ್ಕೆ ಇದನ್ನ ಎಲ್ಲ ರೂಲ್ಸ್ ಪ್ರೊಸೆಸ್ ಮಾಡಿದ್ದಾರೆ. ಯಾಕೆ, ಮುಂದೆ ನಮಗೆ ತೊಂದರೆ ಆಗ್ಬಾರ್ದು ಅಂತ. ಸೊ ಈಗೇನಾಗುತ್ತೆ, ಆ ಒಂದು ದೀಕ್ಷೆ ತಗೋಬೇಕಾದ್ರೆ ಕೆಲವೊಂದು ನಾವು ಕೇಳ್ಬೇಕಾಗತ್ತೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ಸೇವೆ ಮಾಡ್ತೀರಿ, ಕುಕಿಂಗ್ ಸೇವೆ ಮಾಡ್ತೀರಿ, ಆಮೇಲೆ ಡೊನೇಷನ್ ಕೊಡ್ತೀರಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಮಂದಿರ ಸ್ವಚ್ಛ ಮಾಡ್ತೀರಿ, ಎಲ್ಲ ಸೇವೆ ಮಾಡ್ತೀರಿ. ಆದರೆ ದೀಕ್ಷೆ ವಿಚಾರ ಬಂದರೆ ಈ ಸೇವೆಯಲ್ಲಿ ಇರುವುದರಿಂದ ಮಾತ್ರ ದೀಕ್ಷಾ ದೊರಕುವುದಿಲ್ಲ. ಸೊ ದೀಕ್ಷೆ ದೊರಕಲಿಕ್ಕೆ ಅನೇಕ ಪ್ರೋಸೆಸ್ ಇದೆ. ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ನೀವು ಮಂದಿರಕ್ಕೆ ಹೋಗ್ತೀರಿ, ಹೌದು. ಆರತಿ ನೋಡ್ತೀರಿ, ಹೌದು. ಹಾಗಾದ್ರೆ ನಿಮ್ಗೆ ಆರತಿ ಹಾಡುಗಳು ಬರುತ್ತೆ, ಇಲ್ಲ ಮರೆತು ಹೋಗುತ್ತೆ. ಸೊ ಸರಿ, ನೀವು ಗುರುಪೂಜೆ ನೋಡ್ತೀರಾ, ನೋಡ್ತೇವೆ. ಹಾಗಾದ್ರೆ ಅಲ್ಲಿ ಇದೆಲ್ಲ ನೆನಪಿಡಬೇಕು ಹಾಡುಗಳು, ಗುರುಪೂಜೆದು, ಆ ಮಂಗಳಾರತಿ ಹಾಡುಗಳು, ತಿಲಕ ಹಚ್ಚುವುದು. ಕೆಲವೊಮ್ಮೆ ತಿಲಕ ದಿನ ಹಚ್ಚುತ್ತೇವೆ, ಆದರೆ ಪ್ರಶ್ನೆ ಕೇಳಿದಾಗ ತಿಲಕ ಹಚ್ಚೋದೆಲ್ಲ ಮರ್ತೋಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದನ್ನೆಲ್ಲ ನೆನಪಿಡ್ಬೇಕು. ದೀಕ್ಷೆಯ ಮೊದಲು ಏನಾಗುತ್ತೆ ಅಂತಂದ್ರೆ ಗುರುವಿನ ಆಶ್ರಯ ತಗೋಬೇಕು. ಆಶ್ರಯ ತಕೊಂಡ ಮೇಲೆ ಗುರುವಿನ ಪ್ರಣಾಮ ಮಂತ್ರ ಹೇಳ್ಬೇಕು. ಗುರುವಿನ ಪ್ರಣಾಮ ಮಂತ್ರ 6 ತಿಂಗಳು ಅದು ಪ್ರಣಾಮ ಮಂತ್ರ ಅಂತ ಹೇಳಲೇಬೇಕು. ಅಂದ್ರೆ ಒಟ್ಟು ಆಶ್ರಯ ತಗೊಂಡ ಮೇಲೆ 6 ತಿಂಗಳು, ಮತ್ತೆ 6 ತಿಂಗಳು, ಒಟ್ಟು 1 ವರ್ಷ ದೀಕ್ಷೆ ಆಶ್ರಯ ತಗೊಂಡ್ಮೇಲೆ 1 ವರ್ಷದ ನಂತರ
ದೀಕ್ಷೆ ತಗೊಳ್ಳಿಕ್ಕೆ ಕ್ವಾಲಿಫಿಕೇಶನ್ ಆಗತ್ತೆ. ಆ ಆಶ್ರಯ ತಗೊಳ್ಳೋಕ್ಕಿಂತ ಮುಂಚೆ ಆಕಾಂಕ್ಷೆ ಅಂದ್ರೆ ಏನು ಅಂತಂದ್ರೆ ದೀಕ್ಷೆ ತಗೊಳ್ಳುವ ಇಚ್ಛೆ ಇದೆ, ಯಾವ ಗುರು ಗೊತ್ತಿಲ್ಲ, ಇನ್ನು ಮಾಡಿಲ್ಲ, ಚೂಸ್ ಮಾಡಿಲ್ಲ. ಸೊ ಅದಕ್ಕೆ ಆಕಾಂಕ್ಷೆ. ಸೊ ಇದು ಆಕಾಂಕ್ಷೆ ಆದ ಮೇಲೆ ಆಶ್ರಯ ಆದ ಮೇಲೆ ನಾವು ಈ ಗುರುವಿನ ಪಾದಾಶ್ರಯ. ಸೊ ಆಶ್ರಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವ ಗುರುವಿನ ಆಶ್ರಯ ತಗೋತೇವೆ ಅಲ್ಲಿ ಗುರುವಿನ ಪ್ರಣಾಮ ಮಂತ್ರ ಹೇಳ್ಬೇಕು, ಮತ್ತೆ ಗುರುವನ್ನು ಗುರೂಜಿ ಅಂತ ಕರಿಬೇಕು. ಆ ಮಹಾರಾಜ್ ಈ ಮಹಾರಾಜ್ ಅಂತ ಹೇಳಬಾರ್ದು. ಯಾಕೆಂತಂದ್ರೆ ಈಗ ಗುರುವನ್ನ ನಾವು ಗುರುಜಿ ಅಂತ ಕರಿಬೇಕು. ಯಾಕೆಂತಂದ್ರೆ ನಮಗೆ ಪರಿಚಯ ಇಲ್ಲದಿದ್ದಾಗ ನಾವು ಯಾರಿಗಾದ್ರೂ ಮಿಸ್ಟರ್ ಸೋ ಅಂಡ್ ಸೋ ಹೇಳ್ತೇವೆ ಅಲ್ವಾ, ಮಿಸ್ಟರ್ ಸೋ ಅಂಡ್ ಸೋ, ಮಿಸಸ್ ಸೋ ಅಂಡ್ ಸೋ ಹೇಳ್ತೇವೆ. ಈಗ ನಮಗೆ ಪರಿಚಯ ಆದ ಮೇಲೆ, ಅವರ ಜೊತೆ ಒಡನಾಡಿದ ಮೇಲೆ ನಾವೇನ್ ಕರಿತೇವೆ, ಅಂಕಲ್ ಆಂಟಿ ಅಂತ ಕರಿತೇವೆ ಅಲ್ವಾ, ಚಿಕ್ಕಮ್ಮ ಅಥವಾ ಏನಾದ್ರು ಆಂಟಿ ಹೀಗೆ ಕರಿತೇವಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಅಂದ್ರೆ ನಮ್ಗೆ ಹಾಗೆ ಗುರುವನ್ನ ನಾವು ಯಾವಾಗಲೂ ಹೆಸರಿನಿಂದ ಅಲ್ಲ, ಅವರಿಗೆ ಗುರುಜಿ ಅಂತ ಕರಿಬೇಕು. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳು, ಆದರೆ ಇದು ಆಧ್ಯಾತ್ಮದಲ್ಲಿ ಬಹಳ ಮುಖ್ಯವಾಗುತ್ತೆ. ಆಮೇಲೆ ಹರಿನಾಮ ಜಪ ಮಾಡ್ತಕ್ಕಂಥದ್ದು, ತುಳಸಿ ಆರತಿಯನ್ನ ಬಾಯಲ್ಲಿ ಕಲಿತಕ್ಕಂಥದ್ದು, ನೋಡ್ತಕ್ಕಂಥದ್ದು, ಇದೆಲ್ಲ ನೀವು ಗುರುವಿಗೆ ಹೇಳಬೇಕಾಗತ್ತೆ. ಯಾಕೆ ನೀವು ಗುರು ಹತ್ರ ಅವರು ಪ್ರಶ್ನೆ ಕೇಳ್ತಾರೆ, ಅವಾಗ ನೀವು ಹೇಳ್ಬೇಕು. ಯಾಕೆಂದ್ರೆ ಗುರುವಿನಿಂದ ನೀವು ದೀಕ್ಷೆ ಪಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ಹಾಗಾಗಿ ಗುರುವಿಗೆ ತಿಳಿಯಬೇಕು. ಅವರು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಅವರಿಗೆ ಗೊತ್ತಾಗ್ಬೇಕು. ಎಲ್ಲ ವಿಚಾರವೂ ಗುರುವಿಗೆ ನಿಮ್ಮ ಬಗ್ಗೆ ಗೊತ್ತಾಗ್ಬೇಕು. ಅಂದ್ರೆ ಯಾಕಾಗಿ ಅಂತಂದ್ರೆ ಗುರುವಿಗೆ ಶರಣಾಗೋದು ಅಂದ್ರೆ ಅವರಿಗೆ ಜನ್ಮಾಂತರದಲ್ಲಿ ಅವರ ಸೇವಕನಾಗಿ ಉಳಿದಕ್ಕಂಥದ್ದು. ಇದು ಅಂದ್ರೆ ಇದೆಲ್ಲ ಆದ್ಮೇಲೆ ಆಫೀಸಿನಿಂದ ಪ್ರಶ್ನೆ ಬರುತ್ತೆ, ಪ್ರಶ್ನೆಗಳನ್ನ ಕೇಳ್ತಾರೆ, ಇಂಟರ್ವ್ಯೂ. ಸೊ ಅಲ್ಲಿ ಏನಾಗತ್ತೆ, ಆಮೇಲೆ ಇಂಟರ್ವ್ಯೂನಲ್ಲಿ ಪಾಸ್ ಆದಾಗ ದೀಕ್ಷೆ ಸಿಗತ್ತೆ. ಸೊ ಇದು ಪ್ರಾರಂಭದ ದೀಕ್ಷೆ. ಸೊ ಪ್ರಾರಂಭದಿಂದ ನಾವೀಗ ಅಂದ್ರೆ ಫಸ್ಟ್ ಪ್ರೋಸೆಸ್ ಅಂದ್ರೆ ಆಕಾಂಕ್ಷೆ, ಆಮೇಲೆ ಆಕಾಂಕ್ಷೆ ಆದ್ಮೇಲೆ ಆಶ್ರಯ ಆದ್ಮೇಲೆ ಅದು ಗುರುವಿನ ಪ್ರಣಾಮ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು. ಆಮೇಲೆ ಎಲ್ಲ ಈ ತರ ವಿಚಾರಗಳು, ಆರತಿ, ಮಂಗಳಾರತಿ, ಆಮೇಲೆ ದರ್ಶನ ಆರತಿ, ಆದ್ಮೇಲೆ ತುಳಸಿ ಆರತಿ, ಆಮೇಲೆ ಇದು ಅಂದ್ರೆ ತಿಲಕ ಹಚ್ಚುವುದು, ತಿಲಕ ಮಂತ್ರ, ಇದೆಲ್ಲ ಕಲಿಯೋದು. ಸೊ ಈ ರೀತಿಯಾಗಿ ಎಲ್ಲಾದ್ರೂ ಮಾಡಬೇಕು. ಸೊ ಇದೆಲ್ಲ ಈ ದೀಕ್ಷೆ ಆಮೇಲೆ ಸಿಕ್ಕತ್ತೆ. ಸೊ ದೀಕ್ಷೆ ಆದ್ಮೇಲೆ ಏನಾಗುತ್ತೆ, ಜವಾಬ್ದಾರಿ ಹೆಚ್ಚಾಗತ್ತೆ, ಕಮಿಟ್ಮೆಂಟ್. ಅಂದ್ರೆ ಜೀವನದ ತುಂಬಾ ಅದನ್ನು ಪಾಲಿಸಬೇಕು. ಸೊ ಜೀವನದ ನಂತರವೂ ಅದನ್ನು ಪಾಲಿಸಬೇಕು, ಲೈಫ್ ಆಫ್ಟರ್ ಲೈಫ್. ಸೊ ಎಟರ್ನಲಿ ಅಂದ್ರೆ ನಾವು ಗುರುವನ್ನು ತಗೊಳ್ತಾ ಇದ್ದೇವೆ ಅಂದ್ರೆ ಗುರುವಿಗೆ ನಾವು ಶರಣಾಗ್ತಾ ಇದ್ದೇವೆ ಅಂತ. ಸೊ ಗುರುವಿಗೆ ಶರಣಾಗ್ಬೇಕಾದ್ರೆ ಗುರುವನ್ನು ತಗೋಬೇಕು. ದೀಕ್ಷೆಗೂ ಕೂಡ ಲೆಟರ್ ಬೇಕಾಗುತ್ತೆ, ರೆಕಮೆಂಡೇಶನ್ ಲೆಟರ್ ಬೇಕಾಗುತ್ತೆ ಪ್ರೆಸಿಡೆಂಟ್, ಟೆಂಪಲ್ ಪ್ರೆಸಿಡೆಂಟ್ ಇಂದ. ಸೊ ಆಮೇಲೆ IDC ಕೋರ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ನಾವು ಯಾಕೆ ಗುರುವನ್ನ ಹತ್ರ ದೀಕ್ಷೆ ಪಡ್ಕೋಬೇಕು ಆ ಪ್ರಶ್ನೆಗಳ ಉತ್ತರ ಬರಿಬೇಕಾಗತ್ತೆ. ಆಮೇಲೆ ಈಗ ಕೆಲವು ಇದೆಲ್ಲ ವಿಚಾರಗಳನ್ನ ಪ್ರಭುಜಿಯವರು ಮಾತನಾಡಿದ್ದಾರೆ, ಆ ಭದ್ರ ಬಲರಾಮ ಪ್ರಭುಜಿ. ಅದರ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಅವರು ಪ್ರಶ್ನೆ ಉತ್ತರ ಸಮಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಪ್ರಶ್ನೆಗಳ ಬಗ್ಗೆ ಏನು ಉತ್ತರ ಹೇಳಿದ್ದಾರೆ ಆ ಪ್ರಭುಜಿ, ಅದನ್ನ ನಾನು ಹೇಳ್ತೇನೆ. ಇಲ್ಲಿ ಒಬ್ರು ಭಕ್ತರು ಕೇಳಿದ್ರು, ದೀಕ್ಷೆಯ ನಂತರ ಜೀವನ ಹೇಗಿರುತ್ತೆ ಅಂತ, ಏನು ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರು. ಅದೇ ಪ್ರಭುಜಿ ಉತ್ತರ ಹೇಳಿದ್ರು, ಜೀವನ ಅಂದ್ರೆ ದೀಕ್ಷೆಯ ನಂತರ ಜೀವನ ಅದೇ ಇರುತ್ತೆ, ಆದರೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. ಅದು ಕಮಿಟ್ಮೆಂಟ್, ನಾ ಇದನ್ನ ಮಾಡ್ತೇನೆ, ಅದು ಜಾಸ್ತಿ ಆಗತ್ತೆ. ಶ್ರದ್ಧೆ ಅದು ಜಾಸ್ತಿ ಆಗತ್ತೆ. ಆಮೇಲೆ ಗುರುವಿನ ಕೃಪೆಯಿಂದ ನಮಗೆ ಏನಾಗುತ್ತೆ ಅಂದ್ರೆ ಎಲ್ಲ ಅಡೆತಡೆಗಳು, ಈ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ತುಂಬಾ ಅಡೆತಡೆಗಳಿರುತ್ತೆ. ನಮಗೆ ಏನು ಅಡೆತಡೆ ಅಂತಂದ್ರೆ ನಾವು ಮಾಡಿದ ಕರ್ಮ ಫಲ ನಮಗೆ ಅಡ್ಡಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಈ ಅಡೆತಡೆಗಳನ್ನು ಸರಿಸಿ
ನಮಗೆ ನಿಜವಾದಿ ಒಂದು ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತಕ್ಕಂಥ ಗುರುವಿನ ಕೃಪೆ ಇರುತ್ತೆ. ಆದರೆ ಗುರು ಕೃಪೆ ಇರೋದ್ರಿಂದ ನಮಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕಾಗುತ್ತೆ. ಆದರೆ ಗುರುವು ರಸ್ತೆ ಚೊಕ್ಕ ಮಾಡುವ ಸರ್ವೆಂಟ್ ಅಲ್ಲ, ಇದನ್ನ ನಾವು ತಿಳ್ಕೊಳ್ಬೇಕು. ಆದ್ರೆ ನಮಗೆ ನಡಿಲಿಕ್ಕೆ ಜಾಗ ಮಾಡಿಕೊಡ್ತಾರೆ, ರಸ್ತೆಯಲ್ಲಿ ಮುಂದುವರಿಲಿಕ್ಕೆ ನಮಗೆ ಸಪೋರ್ಟ್ ಸಿಗುತ್ತೆ. ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮಗೆ ಅಡೆತಡೆಗಳು ಕಡಿಮೆ ಆಗುತ್ತೆ, ಮತ್ತೆ ನಮಗೆ ಸಪೋರ್ಟ್ ಸಿಗುತ್ತೆ. ಇದು ಇನ್ನೊಬ್ಬರು ಭಕ್ತರು ಪ್ರಶ್ನೆ ಕೇಳಿದ್ರು. ಅವರಿಗೆ ಏನನಿಸ್ತು ಅಂದ್ರೆ, ಎಣ್ಣೆ ಒಂದು ಕರಿದ ಪದಾರ್ಥ ಮಾಡಿರ್ತಾರೆ, ಎಣ್ಣೆ ಉಳಿದಿರುತ್ತೆ, ಆ ಎಣ್ಣೆಯಿಂದ ಮತ್ತೆ ಪ್ರಸಾದಕ್ಕೆ ಮಾಡ್ಬೋದೇ ಅಂತ ಪ್ರಶ್ನೆ ಕೇಳಿದ್ರು. ಅಂದ್ರೆ ಭಗವಂತನಿಗೆ ಯಾವಾಗ್ಲೂ ಭೋಗ ಹಾಕಬೇಕಾದ್ರೆ ನಾವು ಫ್ರೆಶ್ ಆಗಿದ್ದದನ್ನ ತಗೋಬೇಕು, ಹಳತಾದ ಎಣ್ಣೆನ ಉಪಯೋಗಿಸಬಾರದು ಅಂತ ಹೇಳಿದ್ದಾರೆ. ಆದರೂ ಕೂಡ ಅದನ್ನ ಉತ್ತಮವಾದದನ್ನೇ ಕೊಡಬೇಕು. ಆದರೂ ಕೂಡ ಅವರು ಅಂದ್ರೆ ಮಾತಾಜಿ ತುಂಬಾ ಕೇಳಿದ್ರಿಂದ ಅವರು ಅದನ್ನ ಭಗವಂತನಿಗೆ ಬಳಸುವ ಪಾತ್ರೆಯಲ್ಲಿ ಇಟ್ರೆ ಬಳಸಬಹುದು ಅಂತ ಹೇಳಿದ್ರು. ಯಾಕಂದ್ರೆ ಮಾತಾಜಿ ತುಂಬಾ ಕಳಕಳಿಯಿಂದ ಕೇಳಿದ್ರು ಅದಕ್ಕೆ. ಆದರೆ ನಾವು ಉತ್ತಮವಾದದ್ದು ಅಂದ್ರೆ ಮತ್ತೆ ಬಳಸಿದ ಎಣ್ಣೆನ ಮತ್ತೆ ಬಳಸಬಾರದು ಭಗವಂತನ ಭೋಗಕ್ಕೆ. ಇದನ್ನ ನಾವು ತಿಳ್ಕೋಬೇಕು. ಇನ್ನು ಆಮೇಲೆ ಮತ್ತೊಬ್ಬ ಭಕ್ತರು ಕೇಳಿದ್ರು, ಗುರುಜಿಯ ಆದೇಶ ಪಾಲನೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು? ಸೊ ಅದೇನ ಅಂದ್ರೆ ಅವರು ಏನ್ ಉತ್ತರ ಹೇಳಿದ್ರು ಅಂದ್ರೆ, ಪ್ರಭುಜಿ ಏನ್ ಹೇಳಿದ್ರು ಅಂದ್ರೆ, ಗುರುಜಿ ಆದೇಶವನ್ನ ನಾವು ಪಾಲನೆ ಮಾಡ್ತಾ ಹೋಗ್ಬೇಕು. ಪಾಲನೆ ಮಾಡ್ತಾ ಹೋದಾಗ ಕೂಡ ನಮ್ಗೆ ಏನಾಗುತ್ತೆ, ಮತ್ತೆ ಮತ್ತೆ ಪಾಲನೆ ಮಾಡ್ಲಿಕ್ಕೆ ನಮ್ಗೆ ರುಚಿ ಬರುತ್ತೆ. ಅಂದ್ರೆ ಗುರುವಿನ ಆಜ್ಞೆ ಪಾಲನೆ ಮಾಡಿ 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 ನಮ್ಗೆ ಅದರಲ್ಲಿ ರುಚಿ ಬರುತ್ತೆ. ಸೊ ಶ್ರದ್ಧೆಯಿಂದ ಗುರುವಿನ ಆಜ್ಞೆಯನ್ನ ನಾವು ಪಾಲನೆ ಮಾಡಿದ್ರೆ ನಮಗೆ ಗುರು ಕೂಡ ಸುಪ್ರೀತನಾಗ್ತಾನೆ, ಮತ್ತೆ ನಮಗೆ ಕೂಡ ರುಚಿ ಬರುತ್ತೆ. ಸೊ ಹಾಗಾಗಿ ಈ ತರ ಹೇಳಿದ್ರು. ಆಮೇಲೆ ಒಂದು ಭಕ್ತರು ಪ್ರಶ್ನೆ ಕೇಳಿದ್ರು. ಕೆಲವರು ವಯಸ್ಸಾಗಿರ್ತಾರೆ, 65-70 ವರ್ಷ ಆಗಿರುತ್ತೆ, ಮತ್ತೆ ಅವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಆಮೇಲೆ ಅವರಿಗೆ ಪ್ರಶ್ನೆ ಕೇಳಿದಾಗ ಆರತಿ ಬಗ್ಗೆ ಹೇಳಲಿಕ್ಕೆ ಆಗಲ್ಲ, ಅಥವಾ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳಕ್ ಆಗಲ್ಲ. ಸೊ ಅವರು 16 ರೌಂಡ್ ಜಪ ಮಾಡ್ತಾರೆ ಅಂದಾಗ ಅವರಿಗೇನಾದ್ರೂ ದೀಕ್ಷೆ ಸಿಕ್ಕತ್ತೆ ಅಂತ ಕೇಳಿದ್ರು. ಅದಕ್ಕೆ ಪ್ರಭುಜಿ ಹೇಳಿದ್ರು, ಅದು ಓಲ್ಡ್ ಏಜ್ ಇರುತ್ತೆ, ನೆನಪಿನ ಶಕ್ತಿ ಇರೋಲ್ಲ, ಇಂಥ ಭಕ್ತರಿಗೆ ಕಡಿಮೆ ಪ್ರಶ್ನೆ ಕೇಳ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಅವರಿಗೆ ಉತ್ತರ ಹೇಳಲಿಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೆಚ್ಚು ವಯಸ್ಸಾದವರಿಗೂ ಕೂಡ ಅವರು ಶರಣಾಗತರಾಗಿದ್ದರೆ ಅವರಿಗೆ ದೀಕ್ಷೆ ತಗೋಬೇಕು ಅಂತ ತುಂಬಾ ಇಚ್ಛೆ ಇದೆ. ಅವರು 16 ವರ್ಷ ಜಪ ಮಾಡ್ತಾರೆ, ಇದೆಲ್ಲ ಕ್ವಾಲಿಫಿಕೇಶನ್ ಇದ್ರೆ ಅವರಿಗೆ ಪ್ರಶ್ನೆಗಳನ್ನ ಕಡಿಮೆ ಕೇಳಿ ಉತ್ತರ ಹೇಳಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಅವಿದ್ಯಾವಂತರನ್ನು ಕೂಡ ಗುರು ಮಹಾರಾಜ್ ಅಕ್ಸೆಪ್ಟ್ ಮಾಡ್ತಾರೆ, ಮತ್ತೊಮ್ಮೆ ಇಂಟರ್ವ್ಯೂ ಮಾಡಿ ಮತ್ತೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಗುರುಜಿ ಏನ್ ಹೇಳ್ತಾರೆ, ಗುರು ಮಹಾರಾಜ್ ಏನ್ ಹೇಳ್ತಾರೆ ಅಂದ್ರೆ ಭಕ್ತಿಶಾಸ್ತ್ರಿ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವಿದ್ಯಾವಂತರಿಗೆ, ಓಲ್ಡ್ ಏಜ್ ಇದ್ದವರಿಗೆ ಸ್ಪೆಷಲ್ ಕನ್ಸೆಷನ್ ಕೊಡ್ತಾರೆ. ಎಲ್ಲರಿಗೂ ಒಂದೇ ರೀತಿ ರೂಲ್ಸ್ ಅಲ್ಲ, ಆಯ್ತಾ? ಆಮೇಲೆ ಮತ್ತೆ ಒಬ್ರು ಕೇಳಿದ್ರು, ಭಕ್ತರು ಯಾರು ಕೇಳಿದ್ರು, ಹೀಗೆ ಅಂದ್ರೆ ಅವರು ಈಗ 1.5 ವರ್ಷದಿಂದ ಇದ್ದಾರಂತೆ ಈ ಇಸ್ಕಾನ್ನಲ್ಲಿ, ಮಂಗಳೂರು ಇಸ್ಕಾನ್ಗೆ ಜೋಡಣೆ ಮಾಡ್ಕೊಂಡಿದ್ದಾರೆ. ಅವರು ಹೇಳ್ತಾರೆ, ನಾನು ನಾನ್ ವೆಜ್ ತಿಂತಾ ಇದ್ದೆ, ಈಗ ನಾನು ಬದಲಾವಣೆ ಆಗಿದ್ದೇನೆ, ನಾನ್ ವೆಜ್ಜು ನಾನು ತಿಂತಾ ಇಲ್ಲ, ಬಿಟ್ಟಿದ್ದೇನೆ. ಆದ್ರೆ ಪಾತ್ರೆಗಳು ಈಗ ಭಗವಂತನಿಗೆ ಭೋಗ ಮಾಡ್ಲಿಕ್ಕೆ ನನ್ಗಿನ್ನು ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ, ಹಳೆ ಪಾತ್ರೆಗಳೇ ಉಂಟು, ನಾನ್ ವೆಜ್ ಮಾಡಿದ ಪಾತ್ರೆಗಳೇ ಉಂಟು, ಏನ್ ಮಾಡ್ಲಿ ಅಂತ ಕೇಳಿದ್ರು. ಅವರು ಹೇಳಿದ್ರು, ನಾನ್ ವೆಜ್ ಮಾಡಿದ ಪಾತ್ರೆಯಲ್ಲಿ ಭಗವಂತನಿಗೆ ಭೋಗ ಮಾಡಬಾರ್ದು. ಭಗವಂತನೊಂದೇ ಅಲ್ಲ, ಭಗವಂತನ ಭಕ್ತರು ನಿಮ್ಮ ಮನೆಗೆ ಬಂದಾಗ ಕೂಡ ಅಂತಹ ಪಾತ್ರೆಗಳಲ್ಲಿ ಅಡಿಗೆ ಮಾಡಬಾರ್ದು. ಭಗವಂತನಿಗೆ ಏನು ಹೆಚ್ಚು ಬೇಕಾಗಿಲ್ಲ, ಅವನಿಗೆ ಸಿಂಪಲ್ ವಸ್ತು ಬೇಕಾಗಿರೋದು. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ 1-2 ಪಾತ್ರೆ ಸಾಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರು ಈ ತರ ಪ್ರಶ್ನೆಗೆ ಉತ್ತರ ಹೇಳಿದ್ರು. ಅಂದ್ರೆ ನಾನ್ ವೆಜ್ ಮಾಡಿದ ಪಾತ್ರೆಯನ್ನ ಭಗವಂತನ ಭೋಗಕ್ಕೆ ಉಪಯೋಗಿಸಬೇಡಿ.
ಅಂದ್ರೆ ಆ ಮಾತಾಜಿ ಅದನ್ನೆಲ್ಲ ಬಿಟ್ಟಿದ್ದಾರೆ, ಅದರ ಪಾತ್ರೆಗಳು ಉಳ್ಕೊಂಡಿದೆ ಅಂತ ಅವ್ರು ಹೇಳಿದ್ರು. ಆಮೇಲೆ ಇನ್ನೊಬ್ರು ಹೇಳಿದ್ರು, ದೀಕ್ಷೆಯ ನಂತರ ಆಹಾರದಲ್ಲಿ ಏನು ಬದಲಾವಣೆ ಆಗತ್ತೆ ಅಂತ ಕೇಳಿದ್ರು. ದೀಕ್ಷೆಯ ನಂತರ ಭಗವಂತನ ಪ್ರಸಾದದ ಒಂದು ಪ್ರಸಾದವನ್ನೇ ತಿನ್ನಬೇಕು. ಭಗವಂತನಿಗೆ ಏನು ಪ್ರಸಾದ ಕೊಟ್ಟಿದೆ ಅದನ್ನು ತಿನ್ನಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಭಗವದ್ಗೀತೆಯಲ್ಲಿ ಹೇಳಿದೆ ಏನು ಅಂತ ಅಂದ್ರೆ, ನಾವು ಭಗವಂತನ ಪ್ರಸಾದ ತಿನ್ನದೆ ಹೋದರೆ ಪಾಪವನ್ನು ತಿಂದಂತೆ. ಮುಂಜತೆ ತೇತು ಅಗಂ ಪಾಪಂ ಯೇ ಪಚಂತಿ ಆತ್ಮಕಾರಣಾತ್ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರೆ ಏನಾಗತ್ತೆ ಅಂದ್ರೆ, ಕೆಲವೊಮ್ಮೆ ದೀಕ್ಷೆ ತಕೊಂಡ್ಮೇಲೆ ಮನೆಯಿಂದ ಹೊರಗೆ ಹೋಗ್ತಕ್ಕಂತ ಅವಶ್ಯಕತೆಗಳು ಬರುತ್ತೆ, ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು. ಸೊ ಅವಾಗ ನಾವ್ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಈಗ ಪ್ರಭುಪಾದರು ಹೇಗ್ ಮಾಡೋದು ಇದೆಲ್ಲ ಅವರು ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೆಲವೊಮ್ಮೆ ಅಂದ್ರೆ ನಮ್ಮ ಮನಸ್ಸು ಇರಬೇಕು. ಮನಸ್ಸಿನಲ್ಲಿ ನಮಗೆ ನಾ ಪ್ರಸಾದವನ್ನೇ ತಿಂತೇನೆ ಅಂದಾಗ ಭಗವಂತ ಅದಕ್ಕೆ ಅರೇಂಜ್ ಮಾಡ್ತಾನೆ ಅಂತ ಹೇಳ್ತಾರೆ. ಅವರು ಹೇಳಿದ್ರು, ಸಿಚುವೇಶನ್ಸ್ ಕಂಫರ್ಟಬಲ್ ಆಗ್ಬಿಡತ್ತೆ, ನಮಗೆ ಭಗವಂತ ನಾವು ಪ್ರಸಾದವನ್ನು ತಿನ್ಲಿಕ್ಕೆ ಹೇಗಾದ್ರೂ ಅರೇಂಜ್ ಮಾಡ್ತಾನೆ. ತಾನು ಎಷ್ಟೋ ಸಾರಿ ಹೊರಗೆ ಹೋಗಿದ್ದೇನೆ, ಎಲ್ಲಾ ಕಡೆಯೂ ನನಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಕೆಲವೊಮ್ಮೆ ಅಂದ್ರೆ ಹಾಲಿನಿಂದ ಮಾಡಿದ ಮಿಠಾಯಿ ಅದು ಸಿಕ್ಕಿದ್ರೆ ಅದನ್ನು ಕೂಡ ಭಗವಂತನಿಗೆ ಆಫರ್ ಮಾಡ್ಬೋದು. ಅದನ್ನ ತುಳಸಿ ಇಟ್ಟು ಅದನ್ನ ಶುದ್ಧ ಮಾಡಿ ಆಫರ್ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ನಾವು ಮನಸ್ಸಿನಲ್ಲಿ ಬಹಳ ಗಟ್ಟಿ ಇರಬೇಕು. ನಾನು ಹೊರಗಿನದ ಭಗವಂತನಿಗೆ ಪ್ರಸಾದ ಆಗಿಲ್ದೇ ಇದ್ದದನ್ನ ನಾನು ತಿನ್ನೋದಿಲ್ಲ ಅಂತ. ಈಗ ಮತ್ತೊಂದು ಭಕ್ತರು ಕೇಳಿದ್ರು, ಹಿಂದೆ ಅವ್ರು ಯಾರ ಹತ್ರ ದೀಕ್ಷೆ ತಕೊಂಡಿದ್ರಂತೆ. ಅವ್ರು ಯಾರು ಗುರುಗಳು ಅವರಿಗೆ ಗೊತ್ತಿಲ್ಲ, ಯಾರ ಸಂಪ್ರದಾಯ ಅದು ಗೊತ್ತಿಲ್ಲ. ಅವರಿಗೆ ಗೋಪಾಲ ಮಂತ್ರ ಅಂತ ಏನೊಂದು ಮಂತ್ರ ಹೇಳ್ಕೊಟ್ಟಿದ್ರಂತೆ. ಅವರ ಸಂಬಂಧವನ್ನು ಕೂಡ ಅವ್ರು ಇಟ್ಕೊಂಡಿಲ್ಲ. ಹಾಗಾದ್ರೆ ನನಗೆ ದೀಕ್ಷೆ ಸಿಕ್ಕುತ್ತಾ ಅಂತ ಕೇಳಿದ್ರು. ಭದ್ರ ಬಲರಾಮ ಪ್ರಭುಜಿ ಅವರು ಹೇಳಿದ್ರು, ನೀವು ದೀಕ್ಷೆ ತಕೋಬಹುದು, ಗುರುವಿಗೆಲ್ಲ ಇದನ್ನ ಹೇಳ್ಬೇಕು. ಹೇಳಿದ್ಮೇಲೆ ಅವರ ಗುರು ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಗುರು ಮಹಾರಾಜು ಮತ್ತೆ ಸಹಾಯ ಮಾಡ್ತಾರೆ, ಮತ್ತೆ ಹರಿನಾಮ ದೀಕ್ಷೆ ತಕೊಳ್ಬಹುದು ಅಂದ್ರು. ಮತ್ತೆ ಯಾರೋ ಭಕ್ತರು ಹೇಳಿದ್ರು, ಲಡ್ಡು ಗೋಪಾಲ ತಕೊಂಡು ಹೋಗಿದ್ದೆ ಮಾಯಾಪುರಕ್ಕೆ, ಅಲ್ಲಿ ನಮಗೆ ಭಗವಂತನ ಭೋಗಕ್ಕೆ ಪ್ರಸಾದ ಸಿಕ್ಲಿಲ್ಲ, ಅಂದ್ರೆ ಭಗವಂತನ ಭೋಗಕ್ಕೆ ಸಿಕ್ಲಿಲ್ಲ ವಸ್ತು, ಎಲ್ಲವೂ ಪ್ರಸಾದ ಆಗ್ಬಿಡುತ್ತೆ, ನಾವು ಹೇಗೆ ಭಗವಂತನಿಗೆ ಭೋಗ ಕೊಡೋದು ಅಂತ. ಅದಕ್ಕೆ ಅವರು ಹೇಳಿದ್ರು, ಅಂದ್ರೆ ಹಣ್ಣು ಕೊಡ್ಬೋದು, ಮತ್ತೆ ನೀವು ಭೋಗ ಅಂತ ಕೇಳಿದ್ರೆ ಸಿಕ್ಕತ್ತೆ ಅಂತ ಹೇಳಿದ್ರು. ಮ್ಯಾನೇಜ್ಮೆಂಟ್ಗೂ ಕೂಡ ಹೇಳ್ತೇನೆ ಈ ರೀತಿಯಾಗಿ ಹೇಳಿದ್ರು. ಮತ್ತೆ ಯಾರೋ ಒಬ್ರು ಹೇಳಿದ್ರು, IDC ಕೋರ್ಸ್ ಮಾಡಿದ್ದೇನೆ, ಭಕ್ತರು ಹೇಳಿದ್ರು IDC ಕೋರ್ಸ್ ಮಾಡಿದ್ದೇನೆ, ಶೆಲ್ಟರ್ ಮಾಡಿಲ್ಲ. ಅದಕ್ಕೆ ಹೇಳಿದ್ರು ಪ್ರಭು ಹೇಳಿದ್ರು, ಅವರು ಈಗ ಆನ್ಲೈನ್ ಶೆಲ್ಟರ್ ಮಾಡ್ತಾ ಇದ್ದಾರೆ, ಅದರ ಲಿಂಕ್ ಕಳಿಸ್ತೇವೆ ಅಂತ ಹೇಳಿದ್ರು. ಯಾರು ಶೆಲ್ಟರ್ ಆಗ್ಲಿಲ್ಲ ಆನ್ಲೈನ್ ಶೆಲ್ಟರ್ ಮಾಡ್ಕೋಬಹುದು. ಅದಕ್ಕೆ ಪ್ರಭುಜಿ ಅವರನ್ನ ಇಸ್ಕಾನ್ ಮಂಗಳೂರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಕೆಲವರು ಹೇಳಿದ್ರು, IDC ಮಾಡಿದ್ದೇನೆ, ಆದ್ರೆ ಬರೀಲಿಕ್ಕೆ ಬರೋದಿಲ್ಲ, ನನ್ನ ಕೈಯೇ ನಡೆಯುವುದಿಲ್ಲ ಬರೀಲಿಕ್ಕೆ, ಈಗ ನನಗೆ ಏನ್ ಮಾಡ್ಲಿ, ನಂಗೆ ದೀಕ್ಷೆ ಸಿಕ್ಕುತ್ತಾ ಅಂತ ಕೇಳಿದ್ರು. ಅದಕ್ಕೆ ಪ್ರಭು ಬಲರಾಮ ಪ್ರಭು ಅವರು ಹೇಳಿದ್ರು, ಭದ್ರ ಬಲರಾಮ ಪ್ರಭು, ಈಗ ಮಾತನಾಡಿದ್ರೆ ಸಾಕು, ಮಾತಾಡಿಕ್ ಬಂದವ್ರ ಹತ್ರ ಬಂದವರಿಗೆ ನಾವು ಕೊಡ್ತೇವೆ. ಮಾತನಾಡಲು ಸಾಧ್ಯ ಇಲ್ಲದಿದ್ದರೂ ಕೂಡ ಅವರು ಸ್ಪೆಷಲ್ ಕೇಸ್ ಆಗತ್ತೆ, ಸ್ಪೆಷಲ್ ಕೇಸಿಗೆ ಪ್ರಭು ಅವರು ಮರ್ಸಿ ಕೊಟ್ಟು ಅವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಮಾತನಾಡ್ಲಿಕ್ಕೆ ಬಂದ್ರೆ ಅವ್ರ ಹತ್ರ ಓರಲ್ ಇಂಟರ್ವ್ಯೂ ತಗೊಂಡು ಮಾಡ್ತಾರೆ, ಮಾತನಾಡ್ಲಿಕ್ಕೆ ಬರದಿದ್ದವರಿಗೂ ಕೂಡ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂದ್ರೆ ಶರಣಾಗತರಾಗಬೇಕು ಭಗವಂತನಿಗೆ, ಅದು ಅವಾಗ ಕೊಡ್ತಾರೆ. ಆದ್ರೆ ಏನ್ ಹೇಳ್ತಾರೆ ಪ್ರಭು ಏನ್ ಹೇಳಿದ್ರು ಅಂದ್ರೆ, ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೋಬೇಕು, ನಮಗೆ ನೆನಪಿರ್ಲಿ ಎಲ್ಲ ಅಂತ. ಸೊ ಹಾಗಾಗಿ ನೆನಪಿನ ಶಕ್ತಿ ಎಲ್ಲರಿಗೂ ಕಡಿಮೆ ಆಗುತ್ತೆ, ವಯಸ್ಸಾದವರಿಗೆ ಮತ್ತೆ ಕಡಿಮೆ ಆಗಿರುತ್ತೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮತ್ತೆ ಕೆಲವೊಬ್ಬರಿಗೆ ಯಾರೋ ಡಿವೋಟಿ ಕೇಳಿದ್ರು, ಭಕ್ತರು ಕೇಳಿದ್ರು, ನಂಗೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಏನ್ ಮಾಡೋದು ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅಂದ್ರೆ ನಾವು ದೀಕ್ಷೆ ತಗೋಬೇಕು, ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಇದನ್ನೆಲ್ಲ ಬಿಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಇದು ಪ್ರಭುಪಾದರು ಅಥವಾ ಪ್ರಭುಪಾದರ ಆಜ್ಞೆ, ಶಾಸ್ತ್ರದ ಆಜ್ಞೆ, ಗುರುವಿನ ಆಜ್ಞೆ. ಸೊ ಹಾಗಾಗಿ
ಇದನ್ನ ಬಿಡಬೇಕು. ಹೇಗ್ ಬಿಡಬೇಕು? ಕಡಿಮೆ ಮಾಡ್ತಾ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಪೂರ್ತಿ ಬಿಟ್ಟು ಬಿಡಬೇಕು. ಅಥವಾ ಈ ವೈಷ್ಣವ ದೀಕ್ಷೆ ಆಗುವವರಿಗೆ ಇದು ಆನಿಯನ್ ಗಾರ್ಲಿಕ್ ಬಿಡ್ಲೇಬೇಕು ಅಂತ ಹೇಳಿದ್ರು. ಮತ್ತೆ ಅದರದ ಟೇಸ್ಟ್ ಬರ್ತಕ್ಕಂಥ ಬೇರೆ ಏನಾದ್ರೂ ಹಾಕೊಂಡು ಅಡಿಗೆ ಮಾಡಿ ಬಳಸ್ಬಹುದು, ಭಗವಂತನಿಗೆ ಪ್ರಸಾದ ಮಟ್ಟು ತಿನ್ನಬಹುದು ಅಂತ ಹೇಳಿದ್ರು. ಆಮೇಲೆ ಯಾರಿಗೆ ಇಂಟರ್ವ್ಯೂ ಕ್ಲಿಯರ್ ಆಗ್ಲೇ ಇಲ್ಲ ಅವರಿಗೆ ಇಂಟರ್ವ್ಯೂ ಕೂಡ ಮತ್ತೆ ಮಾಡಲಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಓವರ್ ಆಲ್ ದೀಕ್ಷೆಗೆ ಏನ್ ಬೇಕು ಅಂದ್ರೆ ಟೆಂಪಲ್ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಬೇಕು, IDC ಕೋರ್ಸ್ ಸರ್ಟಿಫಿಕೇಟ್ ಆಗಬೇಕು, ನೀವು ಏಕೆ ಗುರುವಿನ ಹತ್ರ ದೀಕ್ಷೆ ಪಡಿತಾ ಇದ್ದೀರಿ ಅದಕ್ಕೆ ನೀವು ಬರೀಬೇಕು, ಮತ್ತೆ ದೀಕ್ಷೆಗ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು. ಆಮೇಲೆ ಸೆಲೆಕ್ಷನ್ ಪ್ರೋಸೆಸ್, ಸೆಲೆಕ್ಷನ್ ಆದ ಮೇಲೆ ದೀಕ್ಷೆ ಸಿಗುತ್ತೆ. ಹರೇ ಕೃಷ್ಣ ಇಷ್ಟನ್ನು ಹೇಳಿದ್ದಾರೆ.